ಸ್ಪಂದನ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಪ್ರತಿಭೆಯ ಪ್ರತಿಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ಬಿಟ್ಲ. ಪ್ರತಿಭೆ ಅನ್ನುವಂಥದ್ದು ಎಲ್ಲರಲ್ಲಿ ಇರುತ್ತೆ, ಆದರೆ ಪ್ರತಿಭೆಯನ್ನು ಬೆನ್ನಟ್ಟಿ ಸಾಧನೆಯ ಶಿಖರ ಏರುವವರು ಬಹಳಷ್ಟು ಕಡಿಮೆ ಮಂದಿ, ಜೊತೆಗೆ ಅಂತಹ ಪ್ರಯತ್ನವನ್ನು ಮಾಡುವವರು ಬಹಳಷ್ಟು ವಿರಳರಿರ್ತಾರೆ. ಈ ನಡುವೆ ಅಂತಹ ಪ್ರಯತ್ನವನ್ನು ಮಾಡ್ತಿರುವಂತಹ ಯುವ ಪ್ರತಿಭೆಗಳು ಯಾವ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಜೊತೆಗೆ ಆ ಪ್ರಯತ್ನದಿಂದ ಅವರಿಗೆ ಯಾವ ರೀತಿಯ ಅನುಭವಗಳು ಸಿಗುತ್ತೆ, ಎಲ್ಲ ಸೋಲು ಸವಾಲುಗಳನ್ನು ಮೆಟ್ಟಿ ನಿಂತು ಆ ಸಾಧನೆಯೆಡೆಗೆ ಅವರ ಹೆಜ್ಜೆಗಳು ಹೇಗೆ ಸಾಗ್ತಿರುತ್ತೆ, ಜೊತೆಗೆ ಅವರು ಇಡುವಂಥ ಪ್ರತಿ ಹೆಜ್ಜೆಯಲ್ಲಿ ಅವರಿಗೆ ಸಿಕ್ಕಂಥ ಆ ಅನುಭವಗಳಿರ್ಬೋದು, ಸೋಲು ಸವಾಲಿನ ಕ್ಷಣಗಳಿರ್ಬೋದು, ಅವರ ಮಾತಿನ ಮೂಲಕವೇ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾನೆ ಬಂದಿದ್ದೇವೆ. ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಈ ಪ್ರತಿಭೆಯ ಪ್ರತಿ ಹೆಜ್ಜೆ ಅಂತ ಬಂದಾಗ ಬೇರೆ ಬೇರೆ ಕಲಾವಿದರಿರ್ಬೋದು, ಬೇರೆ ಬೇರೆ ವಿಭಾಗದ ಪ್ರತಿಭೆಗಳು ಬಂದಿದ್ದಾರೆ. ವಿಭಿನ್ನ ಪ್ರತಿಭೆಗಳು ಈ ಕಾರ್ಯಕ್ರಮದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಕೂಡ ಒಬ್ಬ ಅದ್ಭುತ ಪ್ರತಿಭೆಯನ್ನು ನಾನು ಭೇಟಿ ಮಾಡ್ತಾ ಇದ್ದೀನಿ. ಜೊತೆಗೆ ನಿಮ್ಮೆದುರಿಗೆ ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕಿದ್ದೀನಿ. ಇವರು ಬಾಲ್ಯದಿಂದಲೇ ಗಣಪನ ವಿಗ್ರಹವನ್ನು ಮಾಡುವಂಥ ಕಾಯಕ ಏನಿದೆ ಅದರ ಸುತ್ತ ಇದ್ದವರು. ಆ ಬಳಿಕ ಅದೇ ಚಾಕಚಕ್ಯತೆಯಿಂದ ಗಣಪನ ವಿಗ್ರಹವನ್ನು ಮಾಡೋದಕ್ಕೆ ಮುಂದಾದವರು. ಹುಟ್ಟಿನಿಂದಲೇ ಸಮಾಜ ಸೇವೆಯನ್ನು ನೋಡಿದವರ ಗೊತ್ತಿಲ್ಲ. ಒಟ್ಟಿನಲ್ಲಿ ಯುವಕನಾದ ಬಳಿಕ ಯೌವನದಲ್ಲಿ ಏನಾದರೂ ಸಮಾಜಕ್ಕಾಗಿ ಸೇವೆ ಮಾಡಬೇಕನ್ನುವಂಥ ತುಡಿತವನ್ನಿಟ್ಟು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಹಾವುಗಳನ್ನು ಹಿಡಿಯುವ ಆ ಚಾಕಚಕ್ಯತೆಯಿಂದ ಅದೆಷ್ಟೋ ಹಾವುಗಳನ್ನು ರಕ್ಷಣೆ ಮಾಡಿ ಅದನ್ನು ಸಂರಕ್ಷಣೆ ಮಾಡಿದವರು, ಜೊತೆಗೆ ಅದಕ್ಕೆ ಮತ್ತೊಂದು ಜೀವಿಸುವ ಅವಕಾಶವನ್ನು ಕಲ್ಪಿಸಿದವರು. ಜೊತೆಗೆ ಅದೆಷ್ಟೋ ಜನರಿಗೆ ಹಾವಿನ ಬಗ್ಗೆ ಭಯ ಇರುತ್ತೆ, ಆ ಭಯವನ್ನು ಹೋಗಲಾಡಿಸುವಂಥ ಪ್ರಯತ್ನವನ್ನು ಮಾಡಿದವರು. ಒಟ್ಟಿನಲ್ಲಿ ಕಲಾವಿದರು ಕೂಡ ಹೌದು, ಇವರು ತಮ್ಮ ವೃತ್ತಿಯಲ್ಲಿ ಇಂಟೀರಿಯರ್ ಡಿಸೈನರ್ ಕೂಡ ಹೌದು. ಒಟ್ಟಿನಲ್ಲಿ ಒಬ್ಬ ಅದ್ಭುತ ಕಲಾವಿದ ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾವು ಕಾರ್ಯಕ್ರಮದಲ್ಲಿ ಮಾತನಾಡಿಸಲಿಕ್ಕೆ ಇದ್ದೇವೆ. ನಾನು ಮಾತನಾಡ್ತಾ ಇರುವಂಥದ್ದು ವಿಘ್ನೇಶ್ ಆಚಾರ್ಯ ಕೋಟೆಕರ್ ಅವರ ಬಗ್ಗೆ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ಸ್ವಾಗತ ವಿಘ್ನೇಶ್ ಅವರಿಗೆ. ನಾನು ತಮ್ಮ ಯಾವ ಪ್ರತಿಭೆಯ ಬಗ್ಗೆ ಮಾತನಾಡಬೇಕಂತ ಹೋದಾಗ ತಮ್ಮೊಳಗೆ ಬಹಳಷ್ಟು ಪ್ರತಿಭೆಗಳಿದೆ. ವಿಗ್ರಹವನ್ನು ಮಾಡುವಂಥ ನೈಪುಣ್ಯತೆ ನಿಮ್ಮಲ್ಲಿದೆ. ಇನ್ನೊಂದು ಕಡೆ ನೋಡೋದಾದರೆ ತಾವು ವೃತ್ತಿಯಲ್ಲಿ ಇಂಟೀರಿಯರ್ ಡಿಸೈನರ್, ಅದರಲ್ಲೂ ಕೂಡ ತಮ್ಮದೇ ಆದಂಥ ಚಾಕಚಕ್ಯತೆಯನ್ನು ತೋರಿಸ್ಕೊಂಡಿದ್ದೀರಾ, ಅದರಲ್ಲೂ ಕೂಡ ಯಶಸ್ಸನ್ನು ಕಂಡಿದ್ದೀರಾ ತಾವು. ಅದು ವೃತ್ತಿಯಾಗಿ ಇವತ್ತು ಒಂದು ಉದ್ಯಮದ ರೀತಿಯಲ್ಲಿ ಬೆಳೀತಾ ಇದೆ, ಅದು ಬೆಳೀತಾ ಹೋಗಬೇಕಾಗಿದೆ ಕೂಡ. ಒಟ್ಟಿನಲ್ಲಿ ಹಾವುಗಳನ್ನು ರಕ್ಷಣೆ ಮಾಡೋದು ಎಲ್ಲವೂ ಕೂಡ ಮಾಡ್ತಾ ಬಂದಿದ್ದೀರಾ. ನಿಮ್ಮ ಜೀವನದ ಪ್ರಾರಂಭದಿಂದ ಹಿಡಿದು ಈವರೆಗೆ ಯಾವೆಲ್ಲ ಅನುಭವಗಳು ಸಿಕ್ಕಿತು, ಜೊತೆಗೆ ಆ ದಿನಗಳು ಹೇಗಿತ್ತು, ಪರಿಶ್ರಮ ಇದೆ, ಎಲ್ಲವನ್ನು ಕೂಡ ನಾನು ಕೇಳ್ತಾ ಹೋಗ್ತೀನಿ ಸರ್. ಮೊದಲೇದಾಗಿ ಸರ್, ತಮಗೆ ತಾವು ಈ ಸಂದರ್ಭದಲ್ಲಿ ಹೇಗಿದ್ದೀರಾ ಅಂತ ಮೊದಲೇದಾಗಿ ನಾನು ಕೇಳ್ತಾ ಇದ್ದೀನಿ. ಹೇಗಿದ್ದೀರಾ ತಾವು? ಫೈನ್, ಖುಷಿಯಿಂದ ಇದ್ದೀರಾ? ಹೌದು. ಓಕೆ. ವೀಕ್ಷಕರಿಗೆ ಪ್ರತಿಯೊಬ್ಬ ಪ್ರತಿಭೆಯು ಬಂದಾಗ ಒಂದು ರೀತಿಯ ಕುತೂಹಲ, ಇವರ ಬಾಲ್ಯ ಆಗಲಿ ಅಥವಾ ಇವರೊಂದು ಜೀವನ ಹೇಗಿರ್ತದೆ ಅನ್ನುವಂಥದ್ದು ನಾನು ನಿಮ್ಮ ಹತ್ರ ನೇರವಾಗಿ ಕೇಳ್ತಾ ಇದ್ದೀನಿ. ನಿಮ್ಮ ಬಾಲ್ಯ ಎಲ್ಲಿ ಆಯಿತು, ಜೊತೆಗೆ ಆ ಬಾಲ್ಯದ ದಿನಗಳು ಹೇಗಿತ್ತು? ನಂದು ಪ್ಲೇಸ್ ಕೋಟೆಕರ್ ಬೇರಿ. ಓಕೆ. ಸಣ್ಣದಿರುವುದರಿಂದಲೇ ಅಲ್ಲೇ ಸ್ಥಳೀಯ ಕೋಟೆಕರ್ ಶಾಲೆ, ಪ್ರೈಮರಿ ಶಾಲೆ ಕನ್ನಡ ಮೀಡಿಯಂನಲ್ಲಿ ಕಲ್ತದ್ದು. ಅದಾಗಿ ಪ್ರೌಢಶಾಲೆ ಅನಂತಾಶ್ರಮದಲ್ಲಿ ಕಲಿತೆ. ಅದಾಗಿ PU ಕೂಡ ಪರಿಜ್ಞಾನದಲ್ಲಿ ಆಯಿತು, ಅಲ್ಲೇ ಸೋಮೇಶ್ವರದಲ್ಲಿ. ಒಂದು ಇಂಟೀರಿಯರ್ ಡಿಸೈನಿಂಗ್ ಇಲ್ಲಿ ಶ್ರೀದೇವಿ ಕಾಲೇಜ್ ಮಂಗಳೂರಲ್ಲಿ ಕಲಿತೆ. ಓಕೆ ಓಕೆ ಸರ್, ಇವಾಗ ತಮ್ಮದು ಬಾಲ್ಯ ಕೋಟೆಕರ ಪರಿಸರದಲ್ಲಿ. ಹೌದು. ತಾವು ಹುಟ್ಟಿದ್ದು, ಜೊತೆಗೆ ಆ ಬಳಿಕ ಅಲ್ಲಿನ ಪರಿಸರವನ್ನು ಕಂಡಿದ್ದೀರಾ, ಜೊತೆಗೆ ಆ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ರು, ಜೊತೆಗೆ ಮನೆಯ ಪರಿಸ್ಥಿತಿ ಹೇಗಿತ್ತು ಅಂತ ನೀವು ಕಂಡಂತೆ? ನಮ್ಮದು ಮನೆಯಲ್ಲಿ ಹೇಳಿದರೆ ನಾನು, ತಂದೆ ತಾಯಿ, ತಂಗಿ ಮತ್ತಮ್ಮ, ಮತ್ತು ಅಜ್ಜ ಅಜ್ಜಿ ಇದ್ರು ಆ ಟೈಮಲ್ಲಿ. ಈಗ ಅವರಿಲ್ಲ. ಓಕೆ. ಈಗ ನನ್ನ ತಂದೆ ತಾಯಿ, ತಂಗಿ, ನಾವು 5 ಜನ ಇದ್ದೀವಿ ಮನೆಯಲ್ಲಿ. ಓಕೆ. ಆ ಬಾಲ್ಯದಲ್ಲಿ ಕಂಡಂಥ ನೀವು ಪರಿಸರ ಅನ್ನುವಂಥದ್ದು ನಿಮಗೆ ಎಷ್ಟು ಖುಷಿ ಕೊಡ್ತಾ ಇತ್ತು? ಅಂದರೆ ಇವಾಗ ನೀವು ಯುವಕರಾದ ಮೇಲೆ ನೋಡೋದಕ್ಕೂ ಆಗಿನ ಬಾಲ್ಯದ ದೃಷ್ಟಿಗೂ ತುಂಬಾ ವ್ಯತ್ಯಾಸ ಇರ್ತದೆ. ಆ ದಿನಗಳು ಎಷ್ಟು ಖುಷಿ ಕೊಡ್ತದೆ? ಅಂದರೆ ಅದು ಕೋಟೆಕರ್ ಹೇಗೆ ಹೇಳಿದರೆ, ನಮ್ದು ಈಗ ಮಂಗಳೂರಿನಷ್ಟು ಸಿಟಿ ಅಲ್ಲ, ಅಂದರೆ ತುಂಬ ಹಳ್ಳಿ ಕೂಡ ಅಲ್ಲ, ಒಂದು ಮಿಡಲ್ ಅಲ್ಲಿ ಇದೆ. ಓಕೆ. ಅಂದರೆ ಅಲ್ಲಿ ನಾವು ನಮ್ಮದು ಈಗದ ಜನ್ರೇಷನ್ ಬೇರೆ. ನಮ್ಮ ಜನ್ರೇಷನಲ್ಲಿ ನಾವು ಏನೆಲ್ಲ ಗಮ್ಮತ್ ಮಾಡಬೇಕಿತ್ತು, ಅಂದರೆ ಅದು ಹಳ್ಳಿ ವಾತಾವರಣ ಇರೋ ಕಾರಣ ಅಲ್ಲಿದ್ದು ಹುಡುಗರೊಟ್ಟಿಗೆ ಸೇರಿ ಅಲ್ಲಿ ಆ ವಾತಾವರಣದಲ್ಲಿ ಎಲ್ಲ ಗಮ್ಮತ್ ಮಾಡಿಕೊಂಡು, ಅಂದರೆ ಅಂತ ನಮಗೆ ಇದು ಸಿಕ್ಕಿದೆ, ಫೀಲ್ ಸಿಕ್ಕಿದೆ. ಹೌದು, ಅದು ನೀವು ಮಾತನಾಡುವಾಗಲೇ ಗೊತ್ತಾಗುತ್ತೆ ಯಾವೆಲ್ಲ ಫೀಲ್ಗಳು ಸಿಕ್ಕಿರ್ಬೋದು. ಆದರೂ ಕೂಡ ಒಂದು ಕುತೂಹಲ ನನಗೆ, ಏನೆಲ್ಲ ಖುಷಿ ಪಟ್ಟಿದ್ದೀರಾ, ಏನೆಲ್ಲ ಎಂಜಾಯ್ ಮಾಡಿದ್ದೀರಾ ತಾವು
ಆಟೋಟಗಳಿರ್ಬೋದು, ತುಂಟಾಟಗಳಿರ್ಬೋದು, ಒಟ್ಟಾರೆಯಾಗಿ ಹೇಳಿ ನಮಗೆ ಹೇಗಿತ್ತು ಆ ದಿನಗಳು ಅಂತ, ಏನೆಲ್ಲ ಆಟ ಆಡಿದ್ದೀರ ಅಥವಾ ಯಾವ ರೀತಿ ಇತ್ತು? ಅಂದ್ರೆ ಅಲ್ಲಿದ್ದು ಹುಡುಗರೊಟ್ಟಿಗೆ ನಮ್ದು ಅಲ್ಲಿ ಕಾಳಿಕಾಂಬ ಕಾಂಪೌಂಡ್ ಒಂದಿದೆ, ಅಲ್ಲಿ ಹುಡುಗರೊಟ್ಟಿಗೆ ಸೇರಿಕೊಂಡು ಅಲ್ಲೇ ಹಗಲೊತ್ತು ಕಾಲೇಜ್ ಆಯ್ತು, ಶಾಲೆ ಆಯ್ತು. ಅಂದ್ರೆ ನಾವು ಫಸ್ಟ್ ರ್ಯಾಂಕ್ ಅಲ್ಲದಿದ್ರು ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ನಾವು. ಅಂದ್ರೆ ಜಾಸ್ತಿ ಟೀಚರ್ನವ್ರಿಗೆ ಗೊತ್ತಾಗದಾಗೆ ಉಪದ್ರ ಮಾಡಿಕೊಂಡಿದ್ದು ಅವರು. ಅಂದ್ರೆ ಟೀಚರ್ನವರು ಇದರಲ್ಲಿ ಫಸ್ಟ್ ಬೆಂಚ್ ಅಲ್ಲಿ ಇರುವವರೆಲ್ಲರೂ ಕೂಡ ಅಂದ್ರೆ ಪಾಪದ ಸ್ಟೂಡೆಂಟ್ಸ್ ಅಂತ ಹೇಳಿ ಫಸ್ಟ್ ಬೆಂಚ್ ಅಲ್ಲಿ ಇರ್ತಾರೆ. ಅವ್ರು ಯಾವಾಗಲೂ ಸೈಲೆಂಟ್ ಆಗಿರ್ತಾರೆ. ಸೈಲೆಂಟ್ ಅಂತ ನಿಲ್ಲಿಸ್ತಾರೆ. ಸೈಲೆಂಟ್ ಆಗಿದ್ರು ಕೂಡ ಉಪದ್ರವನ್ನ ಜಾಸ್ತಿ. ಹೌದು. ಓಕೆ ರೈಟ್. ಸೊ ಬಾಲ್ಯ ಅಂತ ಬಂದಾಗ ಮನೆಯ ಪರಿಸ್ಥಿತಿ ಅನ್ನುವಂಥದ್ದು ಹೇಗಿತ್ತು? ತಂದೆ ತಾಯಿ ಇರ್ಬೋದು, ಒಟ್ಟು ನಿಮ್ಮ ಒಂದು ಕೂಡು ಕುಟುಂಬ ಇತ್ತು ಆ ಸಂದರ್ಭದಲ್ಲಿ, ಅಜ್ಜ ಅಜ್ಜಿ ಎಲ್ಲ ಇದ್ರು. ಸೊ ಆ ಸಂದರ್ಭದಲ್ಲಿ ಮನೆಯ ಪರಿಸ್ಥಿತಿ ಹೇಗಿತ್ತು? ಅಂದ್ರೆ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಂದ್ರೆ ತುಂಬಾ ಕಡು ಬಡತನ ಅಂತ ಏನಿಲ್ಲ, ಅಂದ್ರೆ ತೊಂದರೆ ಇಲ್ಲ, ಒಂದು ಅಂದ್ರೆ ತುಂಬಾ ರಿಚ್ ಕೂಡ ಅಲ್ಲ. ಅಂದ್ರೆ ಚೆನ್ನಾಗಿ ಬೆಳೆಸಿದ್ದಾರೆ ತಂದೆ. ಹೌದು, ಚೆನ್ನಾಗಿ ಬೆಳೆಸಿದ್ರು ಅಂತ. ಶಾಲಾ ದಿನಗಳನ್ನುವಂಥದ್ದು ನೀವು ಹೇಳಿದ್ರಿ ಫಸ್ಟ್ ಬೆಂಚಲ್ಲಿ ಇದೆ. ನಾನು ಕೇಳಬೇಕು, ಫಸ್ಟ್ ಬೆಂಚಲ್ಲಿ ಇರಲಿ ಅಥವಾ ನೀವು ಎಲ್ಲಿ ಯಾವ ಬೆಂಚಲ್ಲಿ ಕೂತಿರ್ಲಿ, ತಮ್ಮಲ್ಲಿ ಒಂದು ಪ್ರತಿಭೆ ಇತ್ತು ಅನ್ನುವಂಥದ್ದು ಆ ಪ್ರೈಮರಿ ಎಜುಕೇಶನ್ ಆಗ್ತಾ ಇರುವಾಗ ನಿಮಗೆ ಅರಿವಿಗೆ ಬಂದಿತ್ತಾ ಅಥವಾ ನಿಮ್ಮ ಮನೆಯವರಿಗೆ ಗೊತ್ತಿತ್ತಾ ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ? ಅಂದ್ರೆ ನಮ್ದು ಪ್ರೈಮರಲ್ಲಿ ನಾವು ಅಲ್ಲಿ ಈಗದ ಶಾಲೆಯಾಗಿ ಅಂದ್ರೆ ಮಕ್ಕಳ ಸಂಖ್ಯೆ ತುಂಬಾ ಇಲ್ಲ. ನಮ್ಮ ಕ್ಲಾಸಲ್ಲಿ ನಾವು ಇದೊಂದು 7-8 ಜನ ಅಷ್ಟೇ. ಓಕೆ, ನಮ್ಮ ಕ್ಲಾಸಲ್ಲಿ ಒಟ್ಟಿಗೆ 2 ಬೆಂಚ್ ಮುಗ್ದೋಗ್ತಾ ಇತ್ತು ಸ್ಕೂಲ್. 3-4 ಬೆಂಚ್, ಒಂದು 3-4 ಜನ ಹುಡುಗರಿದ್ದೆವು, ಒಂದು 5 ಜನ ಹುಡುಗರಿದ್ದೆವು. ಹಾಗೆ ನಮ್ಗೆ ಅಂದ್ರೆ ಟೀಚರ್ಸ್ನವರಿಗೆ ಸುಲಭ ಆಗ್ತಿತ್ತು. ಅಂದ್ರೆ ಒಬ್ಬೊಬ್ಬರ ಮೇಲೆ ಸಹ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರು. ನಮ್ದು ಆಗ ಪ್ರತಿಭೆ ಅಂದ್ರೆ ನಾನು ಮೊದಲಿಂದಲೇ ಚಿತ್ರಕಲೆ ಎಲ್ಲ ಮಾಡ್ತಿದ್ದೆ. ಹಾಗೆ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಎಲ್ಲ ಇರುತ್ತೆ. ಯಾವಾಗ ಪ್ರಾರಂಭ ಮಾಡಿದ್ರೆ ಅಂದ್ರೆ ಮೊದಲಿಂದಲೂ ಚಿತ್ರಕಲೆ ಅಥವಾ ಅಂತ ಚಟುವಟಿಕೆಗಳಲ್ಲಿ ತಾವು ತೊಡಗಿಸಿಕೊಳ್ತಾ ಇದ್ರಿ? ಯಾವ ಸಂದರ್ಭದಲ್ಲಿ ಅದು ನಿಜವಾಗಿ ಅದು ಪ್ರಾರಂಭ ಅನ್ನುವಂಥದ್ದು ಹೇಗಾಯ್ತು ಅಂತ? ಮನೆಯವರಿಂದ ಆಯ್ತಾ ಅಥವಾ ನೀವೇ ಪ್ರಯತ್ನ ಪಟ್ಟ ಆಯ್ತಾ, ಹೇಗೆ ಅಂತ? ಅಂದ್ರೆ ನನ್ನ ತಂದೆ ಮೊದಲಿಂದಲೇ ಗಣಪತಿ ಮಾಡ್ತಿದ್ರು. ಅವರು ಕಸಿನ್ ಬ್ರದರ್ ತಮ್ಮ ದಿವಕರಾಜ ಅಂತೇಳಿ, ಅವರೊಟ್ಟಿಗೆ ಸೇರಿ ನನ್ನ ತಂದೆ ಕಲ್ತದ್ದು. ಹಾಗೆ ಮನೆಯಲ್ಲಿ ಪ್ರತಿ ವರ್ಷ ಅಂದ್ರೆ ಗಣಪತಿ ಮಾತ್ರ, ಬೇರೆ ಏನು ಮಾಡಲ್ಲ. ಪ್ರತಿ ವರ್ಷ ಚೌತಿ ಟೈಮಲ್ಲಿ ಆಗುವಾಗ ಮನೆಯಲ್ಲಿ ಒಂದು ಗಣಪತಿ ರೆಡಿ ಆಗ್ತಿರ್ತದೆ. ಹಾಗೆ ಅವ್ರು ಮಾಡೋದನ್ನು ನೋಡಿಕೊಂಡು ಅವ್ರು ಮಾಡುವಾಗ ಅವರೊಟ್ಟಿಗೆ ಸೇರಿ ನಾವು ಕಲ್ತದ್ದು. ಅಂದ್ರೆ ನೀವು ಎಷ್ಟನೇ ವಯಸ್ಸಿರುವಾಗ ಆ ಒಂದು ಅಂದ್ರೆ ನಾನು ಈ ವಿಚಾರವನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತಂದೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಎಲ್ಲ ಮಕ್ಕಳು ಕೂಡ ಅದು ಇಷ್ಟ ಆಗೋದಿಲ್ಲ. ಆದರೆ ಅದರ ಪಕ್ಕಕ್ಕೂ ಹೋಗಲ್ಲ ಕೆಲವರೆಲ್ಲ. ಆದರೆ ನೀವು ಅದರ ಪಕ್ಕಕ್ಕೆ ಅಥವಾ ಅದರ ಜೊತೆಯಲ್ಲಿ ಸೇರ್ಕೊಂಡದ್ದು ಯಾವ ವಯಸ್ಸಿನಲ್ಲಿರುವಾಗ ಅಂತ? ಅಂದ್ರೆ ತಂದೆಗೆ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ ಒಂದು 35 ವರ್ಷ ಆಯ್ತು. ನನಗೆ ಈಗ 27. ನಾನು ಸಣ್ಣದಿರೋಗದಿಂದಲೇ ಮನೇಲಿ ನೋಡ್ತಿದ್ದೇವೆ. ಹಾಗೆ ಎಷ್ಟು ಸಣ್ಣ ಮಣ್ಣಲ್ಲಿ ಇಟ್ಕೊಂಡು ಅವ್ರೇನು ಮಣ್ಣಲ್ಲಿ ಗಣಪತಿ ಮಾಡುವಾಗ ನಾವು ಮಣ್ಣು ಇಟ್ಕೊಂಡು ಏನಾದ್ರು ಮಾಡ್ಕೊಂಡಿದ್ದೆವು. ನಾವು ಸಣ್ಣದು ಗಣಪತಿ ಮಾಡ್ಲಿಕ್ಕೆ ಟ್ರೈ ಮಾಡುದು, ಹಾಗೆ ಏನಾದ್ರು ಮಾಡ್ಕೊಂಡಿದ್ದು. ನೆನಪಿದ್ಯಾ ಸಣ್ಣ ಗಣಪತಿ ಮಾಡಿದ್ದು? ಅದರಲ್ಲಿ ತಂದೆ ಇದೆ. ಅಂದ್ರೆ ನಂದು ಅಜ್ಜ ಅಂದ್ರೆ ಗಣಪತಿ ಸುಮ್ಮನೆ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಸುಮ್ಮನೆ ಪೂಜೆಗೆ ಮಾತ್ರ ಮಾಡಿರ್ಬೇಕು, ಸುಮ್ಮನೆ ಮಾಡ್ಲೇಬಾರ್ದು ಅಂತ ನನ್ನ ಅಜ್ಜ ಅವತ್ತಿಂದಲೇ ನಂಗೆ ಸ್ಟ್ರಿಕ್ಟ್ ಆಗಿ ಹೇಳ್ತಿದ್ರು. ಹಾಗೆ ಕೆಲವು ಅವ್ರಿಗೆ ಗೊತ್ತಿಲ್ಲದಾಗಿ ನಾವು ಟ್ರೈ ಮಾಡ್ಲಿಕ್ಕೆ ನೋಡಿದ್ದೇವೆ, ಬಟ್ ಮಾಡ್ಲಿಲ್ಲ. ಅಂದ್ರೆ ಮತ್ತೆ ಪ್ರತಿಭಾ ಕಾರಂಜಿ ಟೈಮಲ್ಲಿ ಬೈದದ್ದು 2 ಏಟು ತಿಂದದ್ದು ಏನಾದ್ರೂ ಇಲ್ಲ. ಅಂದ್ರೆ ಅಷ್ಟು ನಾನು ಸಿಕ್ಕಿ ಬೀಳುದಿಲ್ಲ, ಅಷ್ಟು ನಾನು ಎದುರೋಗಿ ಕೆಲಸ ಮಾಡಲ್ಲ. ಬೇಡ ಹೇಳಿದ್ರೆ ಓಕೆ, ಬೇಡ ಅಂತ ಹೇಳಿ ಕೂತ್ಕೊಳ್ತೇನೆ ಒಂದು. ಬಾಲ್ಯದಿಂದಲೇ ನಿಮ್ಮ ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ಹೇಗಿತ್ತು ನೋಡೋದಾದ್ರೆ? ಅಂದ್ರೆ ಮನೆಯವರಿಗೆ ಯಾವ ರೀತಿ ಇದ್ರಿ ತಾವು ಅಂತ ಬಾಲ್ಯದಲ್ಲಿ? ಇಲ್ಲ, ಒಳ್ಳೆ ಹುಡುಗನೇ ಒಂದು ರೀತಿಯಲ್ಲಿ. ಓಕೆ, ಒಂದು ರೀತಿಯಲ್ಲಿ ಒಳ್ಳೆ ಹುಡುಗ, ಇನ್ನೊಂದು ರೀತಿಯಲ್ಲಿ ಏನಾದರೂ ಇದೆಯಾ ಸರ್? ಇಲ್ಲ, ಅಂಥದ್ದೇ. ಓಕೆ, ರೈಟ್. ಒಂದು ಕರೆ ಇದೆ ಸರ್ ಕಾರ್ಯಕ್ರಮದಲ್ಲಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಅಶಿಗೋಪಾಲ್ಕೃಷ್ಣ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ಸರ್. ನಮಸ್ತೆ. ನಮಸ್ತೆ. ಪ್ರತಿಭೆಯ ಪ್ರತಿಹೆಜ್ಜೆ ಕಾರ್ಯಕ್ರಮದಲ್ಲಿ ವಿಘ್ನೇಶ್ ಆಚಾರ್ಯ ಇದ್ದಾರೆ. ಹೌದು, ನನ್ನ ಆತ್ಮೀಯ ಸ್ನೇಹಿತ. ಓಕೆ, ತುಂಬಾ ಖುಷಿ ಆಗ್ತದೆ. ಓಕೆ, ಆತ್ಮೀಯ ಸ್ನೇಹಿತನನ್ನ ಈ ಒಂದು ವೇದಿಕೆಯಲ್ಲಿ ನೋಡ್ತಾ ಇದ್ದೀರಾ ಸರ್? ಹೌದು. ನಮಗೀಗ ನೀವು ಸ್ನೇಹಿತನ ಬಗ್ಗೆ ಸ್ವಲ್ಪ ಹೇಳ್ಕೊಡಿ ಸರ್, ಹೇಗಿರ್ತಾರೆ ನಿಮ್ ಜೊತೆಗೆಲ್ಲ ಅಂತ? ಸ್ನೇಹಿತರ ಫ್ರೆಂಡ್ ಸರ್ಕಲ್ ಅಲ್ಲಿ ಬೇರೆ ಅಥವಾ ಹೊರಗಡೆ ಬೇರೆ ಅಂತ ಇರ್ತದೆ. ಯಾಕಂದ್ರೆ ಆತ್ಮೀಯರಲ್ಲಿ ಒಂದು ಒಡನಾಟ ಇರ್ತದೆ. ಹಾಗಾಗಿ ಒಬ್ಬ ಅದ್ಭುತ ಕಲಾವಿದ. ಸೊ ನೀವ್ ಹೇಳಿದ್ರಿ ಪ್ರಾರಂಭದಲ್ಲಿ ಏನಂತ ಹೇಳಿದ್ರೆ, ಹಾವುಗಳ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿ. 100% ಕರೆಕ್ಟ್. ಖುಷಿ ಆಗ್ತದೆ ಆ ವೇದಿಕೆಯಲ್ಲಿ ಅವನನ್ನ ನೋಡ್ಲಿಕ್ಕೆ. ಓಕೆ, ಏನ್ ಸರ್ ಇವರ ವ್ಯಕ್ತಿತ್ವವನ್ನು ಹೇಳೋದಾದ್ರೆ ನಿಮ್ ಜೊತೆಗೆ ಹೇಗಿರ್ತಾರೆ ಸ್ವಲ್ಪ ಹೇಳ್ಕೊಡಿ ಸರ್ ನಮಗೆ. ತುಂಬಾ ತಮಾಷೆಯಾಗಿರ್ತೇವೆ. ಓಕೆ, ಅಂದ್ರೆ ಇವರು ಸೀರಿಯಸ್ ಆಗಿರ್ತಾರ ಅಥವಾ ಕಾಮಿಡಿ ಆಗಿರ್ತಾರೆ, ಹೇಗಿರ್ತಾರೆ ನಿಮ್ ಜೊತೆಗೆ? ತುಂಬಾ ಕಾಮಿಡಿ ಆಗಿರ್ತಾನೆ, ಯಾವಾಗ್ಲೂ 24 ಗಂಟೆ ಕಾಮಿಡಿ ಆಗಿರ್ತಾನೆ. ಓಕೆ ಸರ್, ಇದೇ ನಮ್ಗೆ ಬೇಕಾಗಿತ್ತು. ಹಾಗಾಗಿ ತಮ್ಮಲ್ಲಿ ನಾವೆಲ್ಲ ನಗಾಡ್ತಾ ಇರ್ತೇವೆ ಖುಷಿಯಾಗಿ. ಏನ್ ವಿಶ್ ಮಾಡ್ತೀರಾ ಸರ್ ತಮ್ಮ ಫ್ಯೂಚರ್ಗೆ? ಓಕೆ,
ಅವನ ಗಣಪತಿಯ ಮೂರ್ತಿ ಬಹಳಷ್ಟು ಅದ್ಭುತವಾಗಿರ್ತದೆ. ಅದನ್ನ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನಾವೆಲ್ಲ ಒಟ್ಟಿಗೆ ಇರುವಂತವರು. ಇನ್ನಷ್ಟು ಬೆಳಿಲಿ. ಮತ್ತೊಬ್ಬ ಬೈಕ್ ರೈಡರ್ ಕೂಡ ಹೌದವ. ಓಕೆ ಖಂಡಿತ. ಧನ್ಯವಾದ ಸರ್, ಧನ್ಯವಾದ. ಬಹಳಷ್ಟು ಆತ್ಮೀಯ ಸ್ನೇಹಿತ ಆಗಿದ್ದು ತಮ್ಮನ್ನ ಹತ್ತಿರದಿಂದ ಕಂಡವರು, ಓಕೆ ಓಕೆ. ಎಷ್ಟು ಖುಷಿ ಆಯ್ತು ಆತ್ಮೀಯ ಸ್ನೇಹಿತ ಒಂದು ವಿಶ್ ಮಾಡಿದಾಗ. ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಷ್ಟು. ಅಂದ್ರೆ ನಾವು ಒಟ್ಟಿಗೆ ಹೇಳಿದ್ರೆ ಕಾಲು ಎಳೆದುಕೊಂಡಿರ್ತೇನೆ. ನಾನು ಹೈಯೆಸ್ಟ್, ಅವನ ಕಾಲು ಎಳೆಯುದು ನಾನೇ ಎಲ್ಲರಿಗಿಂತ ಜಾಸ್ತಿ. ಓಕೆ ಓಕೆ. ತಾವು ಈ ಗಣಪತಿ ಮೂರ್ತಿಯನ್ನ ನೋಡ್ತಾನೆ ಕಲಿತೀರಾ. ಆದ್ರೆ ತಾವು ಕಲಿತಾ ಇರುವಾಗ ತಂದೆ ನಿಮ್ಗೆ ತಿದ್ದುತ್ತಾ ಇದ್ರ, ಇದು ಈ ರೀತಿಯಲ್ಲಿ ಮಾಡುದಲ್ಲ ಆ ರೀತಿಯಲ್ಲಿ ತಿದ್ದುತ್ತಾ ಇದ್ರ? ಹೌದು, ಅಂದ್ರೆ ಸಣ್ಣದಿರುವಾಗ ಅವ್ರು ಹೇಳುವಾಗ ಕೇಳ್ತಿದ್ದೆ, ಈಗ ನಾನು ಕೇಳಲ್ಲ ಕೆಲವು. ಅಂದ್ರೆ ಓಕೆ ರೈಟ್, ಅದ್ರ ಬಗ್ಗೆ ಮಾತಾಡೋ ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇದು ನನ್ನ ಮಧುಕರ್ ಅಂತ ಹೇಳಿ, ಕೋಟೆಕಾರಿಂದ. ಓಕೆ ಸರ್, ಕೋಟೆಕಾರ ಭಾಗದ ಪ್ರತಿಭೆ ನಮ್ಮಲ್ಲಿ ಇದ್ದಾರೆ ಇವತ್ತು ಸ್ಟುಡಿಯೋದಲ್ಲಿ. ಹೌದೌದು, ಅದೇ 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 ನೋಡ್ತಾ ಇದ್ದೇನೆ ನಾನು. ಓಕೆ, ಏನ್ ಹೇಳ್ತೀರಾ ಸರ್ ಈ ಪ್ರತಿಭೆಯ ಬಗ್ಗೆ? ಅಂದ್ರೆ ಅವರನ್ನು ಪರ್ಸನಲ್ ಆಗಿ ಅಷ್ಟು ಗೊತ್ತಿಲ್ಲ, ಆದ್ರೂ ನೋಡಿ ಒಂದೆರಡು ಸಲ ಮಾತಾಡಿ ಪರಿಚಯ ಇದೆ. ಓಕೆ, ಒಂದು ಹಂಬಲ್ ಪರ್ಸನ್ ಅವರು. ಅಂದ್ರೆ ಅಂದ್ರೆ ಅವರು ನೀವು ನೋಡಿರ್ಬೋದು, ಈಗ ಬಂದು ಇಷ್ಟೊತ್ತಾಯ್ತು, ಅವರೊಂದು ಮುಖದಲ್ಲಿ ಸ್ಮೈಲ್ ನೋಡಿರ್ಬೋದು. ಹೌದು, ಅಂದ್ರೆ ಸ್ಮೈಲಿ ಫೇಸ್. ಮತ್ತೆ ನೀವು ಆಗ್ಲೇ ಹೇಳಿದ ಹಾಗೆ ಒಂದು ಹಾವಿನ ಬಗ್ಗೆ ನನಗೊಂದು ಇದ್ದಂತ ಹೆದರಿಕೆಯನ್ನು ಒಂದೆರಡು ಸಲ ಮಾತಾಡಿ ಅದನ್ನೊಂದು ಇಲ್ಲದ ಹಾಗೆ ಮಾಡಿದ್ದಾರೆ ಅವರು. ಓಕೆ, ಮತ್ತೆ ಅದೇ ಸಾಮಾಜಿಕ, ಮತ್ತೆ ಅವರಿಗೆ ಇರುವಂತ ಒಂದು ಸಾಮಾಜಿಕ, ನೀವು ಹಾಗೆ ಹೇಳಿದ್ರಲ್ಲ, ಸಮಾಜದ ಬಗ್ಗೆ ಇರುವ ಕಳಕಳಿ, ನಾಯಿಯದ್ದು ಬೆಕ್ಕಿಂದು ಕೆಲವೊಂದು ಅವರು ಮಾಡುವಂತ ಹೆಲ್ಪಿಂಗ್ ನೇಚರು. ಹೌದು ಸರ್, ಅದೇ ಅದು ಸಾಮಾನ್ಯವಾಗಿ ಎಲ್ರಿಗೂ ಇರುವುದಿಲ್ಲ ಅದು. ಅಂದ್ರೆ ಈಗ ನೋಡಿ, ನಮಗೆ ನಮ್ದು ಪರ್ಸನಲ್ ಲೈಫ್ ಅಂತ ನಮ್ದು ಸಾವಿರ ಪ್ರಾಬ್ಲಮ್ ಇರ್ತದೆ, ಹಾಗೆ ಅದಕ್ಕೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದೆಲ್ಲ ಇದ್ರೂ ಕೂಡ ಈಗ ಅವರು ನಮ್ಮ ಹಾಗೆ ಪ್ರಾಬ್ಲಮ್ ಇದ್ರು ಆತರ ಎಲ್ಲ ಹೋಗ್ತಾ ಇದ್ದಾರಲ್ಲ, ಅಂದ್ರೆ ಅಷ್ಟು ಅದಕ್ಕೆಲ್ಲ ಮೆಚ್ಚುವಂತದ್ದು ಅವ್ರು ಮಾಡುವಂತ ಕಾರ್ಯಕ್ಕೆಲ್ಲ. ಹಾಗೆ ನಮ್ದೆಲ್ಲ ಬೆಸ್ಟ್ ವಿಷನ್ಸ್ ಇದೆ ಅವರಿಗೆ. ಖಂಡಿತ ಸರ್. ಇನ್ನು ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ಬೇಕು. ಖಂಡಿತ ಸರ್, ಇಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗ್ಬೇಕು ಸರ್. ಖಂಡಿತ. ಇನ್ನು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ನಾವು ಕರೆದು ಎಲ್ಲರೂ ಗುರುತಿಸುವ ಹಾಗೆ ಆಗ್ಬೇಕು. ಅದು ನಮ್ಮ ಬೆಸ್ಟ್ ವಿಷಯ ಖಂಡಿತ ಇರ್ತದೆ ಯಾವತ್ತು. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ಒಂದಷ್ಟು ಪ್ರೀತಿಯಿಂದ ಮಾತನಾಡಿದ್ರು. ಒಂದಷ್ಟು ವೇದಿಕೆಗಳು ಅವರಿಗೆ ಸಿಗ್ಬೇಕನ್ನುವಂಥ ಆಸೆ ಅವರಲ್ಲೂ ಕೂಡ ಇದೆ, ಖಂಡಿತ ಸಿಗ್ಲಿ ಅಂತ. ಒಂದು ಖುಷಿ ನನಗೆ, ಅವರು ಕೂಡ ಅದನ್ನು ಹೇಳಿದ್ರು, ನೀವೇ ನೋಡಿದ್ರಲ್ಲ ಅವರ ಮುಖದಲ್ಲಿ ಒಂದು ನಗು ಯಾವತ್ತಿರುತ್ತೆ ಅಂತ. ಸೊ ಅದು ನನಗೆ ತುಂಬಾನೇ ಖುಷಿ ಕೊಟ್ಟಿದ್ದು. ಇನ್ನೊಂದು ಕರೆ ಇದೆ ಸರ್. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುಜಿತ್ ಕೋಟೆಕರ್ ಅಂತ ಹೇಳಿ. ಓಕೆ ಸರ್, ಮಾತಾಡಿ. ವಿಘ್ನೇಶ್ ಆಚಾರ್ಯ ಇದ್ದಾರೆ ಸ್ಟುಡಿಯೋದಲ್ಲಿ. ಏನ್ ಹೇಳ್ತಾರೆ ಸರ್? ಅವರು ನನ್ನ ಕ್ಲೋಸ್ ಫ್ರೆಂಡ್. ಅವರು ತುಂಬಾ ಒಳ್ಳೆ ಪ್ರತಿ ಒಂದು ಮಿಡ್ ನೈಟ್ ಅಲ್ಲಿ ಕಾಲ್ ಮಾಡಿರ್ತಾ ಅವರು ಒಂದೇ ಕಾಲ್ ಮಾಡೋದು. ಓಕೆ, ಹಾಗೆ ಅಂತ ಒಂದು ವ್ಯಕ್ತಿ. ನಮಸ್ತೆ ಸರ್. ನಮಸ್ತೆ ವಿಘ್ನೇಶ್ ಸರ್. ನಿಮ್ಮ ಮುಂದೆ ಕೂತಿದಾರಲ್ಲ ಇವರು. ಓಕೆ, ಇವರು ಹೇಳ್ಲಿಕ್ಕಿಲ್ಲ ಸರ್ ಇವ್ರದ್ದು ವಿಷಯದಲ್ಲಿ. ಒಂದು ಮಿಡ್ ನೈಟ್ 2 ಗಂಟೆ 3 ಗಂಟೆ ಕಾಲ್ ಮಾಡಿದ್ರು ಸಹ ಇವರು ಒಂದೇ ರಿಂಗು, ಅಣ್ಣ ಏನಣ್ಣ ಅಂತ ಹೇಳಿ ಅಷ್ಟೇ. ಓಕೆ ಓಕೆ ಸರಿ. ನಾನು ಎಷ್ಟೋ ಸಲ ಕಾಲ್ ಮಾಡಿದ್ದೇನೆ, ಪ್ರತಿ ಸಲ ಸಹ ಆಗುದಿಲ್ಲ, ಏನಿಲ್ಲ ಪ್ರತಿ ಸಲ ಸಹ ಅಂತ ವ್ಯಕ್ತಿತ್ವ. ಖಂಡಿತ ಸರ್. ಏನು ವಿಶ್ ಮಾಡ್ತೀರಾ ಸರ್ ಇವರಿಗೆ? ಸರ್ ಒಂದೇ ನಮ್ದು ಅವ್ರ ವಿನಂತಿ ಅಂದ್ರೆ ಸ್ವಲ್ಪ ಜಾಗ್ರತೆ ವಹಿಸ್ಬೇಕಂತೇಳಿ ಅಷ್ಟೇ. ಖಂಡಿತ. ಓಕೆ ಸರ್. ಯಾಕಂದ್ರೆ ರಿಸ್ಕ್ ಆದ ಎಲ್ಲ ತುಂಬಾ ವಿಷಕರದ ಹಾವನಲ್ಲಿ ಹಿಡಿಯುವಾಗ ಸ್ವಲ್ಪ ಜಾಗ್ರತೆ ವಹಿಸಿ, ನಿಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅಂತ ಹೇಳಿ ಕೇಳ್ತೇನೆ ಅಷ್ಟೇ. ಖಂಡಿತ ಸರ್. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಆ ದೇವರು ಅವರನ್ನ ರಕ್ಷಣೆ ಮಾಡ್ತಾ ಇರ್ತಾರೆ. ಅವರ ಜಾಗ್ರತೆ ಅವರು ಮಾಡ್ತಾ ಇರ್ಬೇಕಾಗುತ್ತೆ ಸರ್. ಹೌದು, ಅದೇ ಸರ್. ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಥ್ಯಾಂಕ್ ಯು. ನಿಮ್ಮ ಹತ್ರ ನಾನಾಗ ನಗುವಿನ ಬಗ್ಗೆ ಹೇಳ್ತಾ ಇದ್ದೆ. ಒಂದು ಆ ನಗು ಅನ್ನುವಂಥದ್ದು ಯಾವತ್ತು ಹೀಗೆ ಇರ್ತದ? ತಾವು ಸದಾ ನಗ್ತಾ ಇರ್ತೀರಾ ಯಾವಾಗಲೂ? ಸಾಧಾರಣ, ಹೆಚ್ಚಿನ ಟೈಮಲ್ಲಿ ಸಾಧಾರಣ. ಎಲ್ಲೋ ಒಂದ್ ಕಡೆ ಬೇಸರ ಇರ್ತದ ನಿಮ್ಮಲ್ಲಿ ಅಂತ? ನನಗೆ ಕೆಲವೊಮ್ಮೆ ಆಗುತ್ತೆ. ಅವಾಗ ಏನ್ ಮಾಡ್ತೀರಾ ಸರ್ ಬೇಸರ ಆದಾಗ? ಏನಿಲ್ಲ, ನನ್ನಷ್ಟಿಗೆ ಇರ್ತೇನೆ. ಯಾರ ಹತ್ರ ಹೇಳ್ಕೊಡೋದಿಲ್ಲ ತಾವು? ಕಮ್ಮಿ ಹೇಳ್ತೇನೆ. ಹಂಚ್ಕೊಂಡ್ರೆ ಯಾರ ಹತ್ರ ಹಂಚ್ಕೊಡ್ತೀರಾ ತಾವು? ಒಂದು ಆಶಿಕ್ ಕಾಲ್ ಮಾಡಿದ್ದ, ಫಸ್ಟ್ ಕಾಲ್. ಹೌದು. ಒಂದು ಅವನ ಹತ್ರ, ಇಲ್ಲಾದ್ರೂ ತುಷಾರ್ ಅಂತ ಇದ್ದಾನೆ,
ಓಕೆ ಅವ್ರ ಹೆಚ್ಚು ಫ್ರೆಂಡ್ಸ್ ಹತ್ರ. ಮತ್ತೆ ನಂದು ಫ್ರೆಂಡ್ ಇನ್ನೊಬ್ಳು ಇದ್ದಾರೆ ಶಿಫಾಲಿ ಅಂತ ಹೇಳಿ. ಓಕೆ, ಹೆಚ್ಚಿನ ನಾವು 3 ಜನ ಹಂಚ್ಕೊಳ್ತೀವಿ. ಹೆಚ್ಚಾಗಿ ಹಂಚ್ಕೊಳ್ಳೋದು ಅವರದ್ದು. ಇನ್ನೊಂದು ಕರೆ ಇದೆ, ಕರೆ ಕಟ್ಟಾಗಿದೆ, ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ಕರೆ ಇದೆ ಸರ್. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಿಶೋರ್ ಬಂದು ದುಬೈ ಹಿಡಿದು. ಓಕೆ, ಕಿಶೋರ್ ದುಬೈ ಹಿಡಿದು. ಖಂಡಿತ ಸರ್, ಪಾತಿರ್ಲಿ ಇನ್ನಿತ ಕಾರ್ಯಕ್ರಮ ವಿಘ್ನೇಶ್ ಆಚಾರ್ಯ ದಾದ ಪನ್ಪರಿ. ಖಂಡಿತ ಖಂಡಿತ ಅದರಿಂದ ನನಗೆ ಸದ್ಯಕ್ಕೆ ಒಂದು ಕೆಲವು ವರ್ಷದ ಮಾತ್ರ ಪರಿಚಯ. ಓಕೆ, ಅವರಿಗೆ ಸ್ಪಂದನ ವಾಹಿನಿಯ ಬಗ್ಗೆ ಒಂದು ಕನ್ನಡ ಇದು ವಾಹಿನಿ ಬಂದ ಒಂದು ವಿಘ್ನೇಶ್ ಮಾತ್ರ ಪ್ರಪಂಚಕ್ಕೆ ಪರಿಚಯ ಬಂದು ಜನಜಾಗೃತಿ ಆಂದೋಲನಗಳ ಸಹಕಾರಿ. ಓಕೆ, ಸೊ ಅದಕ್ಕೆ ಇಂಗ್ಲಿಷ್ ಮಲ್ಲ ಸೊಲ್ಮೆಲನ್ನ ವಿಘ್ನೇಶ್ ಪ್ರಪಂಚ ಎಲ್ಲ ಬಗ್ಗೆ ಜಾತಿ ಮಾಡಲಿಕ್ಕೆ ಗೊತ್ತಿದ್ದಿ ಜಾಸ್ತಿ ವರ್ಷ ಇಂಚಿನ ಕೆಲವು ವರ್ಷದಿಂದ ತೂಪನೆ ಹಾಕಿ. ಓಕೆ, ಸೊ ಮಸ್ತ್ ಜನ ಕಾರಣ ಸ್ಫೂರ್ತಿಯಲ್ಲಿ ಬಂದಿದೆ. ಯಾಕಂಡ ಈ ಪರಿಸರದ ಬಗ್ಗೆ ಒಂದು ಬಂದ ಉಡುಪುರಾಟ ಪರಿಸರ ದಿನವನ್ನ ಒಂದು ಫೇಸ್ಬುಕ್ ವಾಟ್ಸಪ್ ಸ್ಟೇಟಸ್ ಕೊಡಬೇಕು. 4 ದಿನ ಲಾಗಿವ ಆಯ್ತು. ಬೇರೆ ಒಂದು ಪರಿಸರ ಕಾಳಜಿ ಅದು ಪ್ರಾಣಿ ಪಕ್ಷದ ಕಾಳಜಿ ಪಂಡ ಜೀವನದ ಒಂದು ಅಳವಡಿಕೆ ಮಾಡ್ಕೊಂಡಿದ್ದೀರಿ. ಓಕೆ, ಸಮಾಜ ಮುಖಾಂತರ ನಾನಾತು ದುಂಬರಿ ಇಂಚೆನೆ ಪೋಡು ಇಂಚೆನೆ ದುಂಬರಿ ಒಂದು ಆಸೆ. ಸರ್ ಅರಡ ಪಾತಿರಳಿ ವಿಘ್ನೇಶ್ ಎರಡ ಪಾತಿರ್ಲಿ. ನಮಸ್ತೆ. ನಮಸ್ತೆ ಕಿಶೋರಣ್ಣ. ನಮಸ್ತೆ. ನೀವು ಬೇರೆ ಕೆಲಸ ಮತ್ತೆ ಖುಷಿ ಆಗುದು ಮಲ್ಲ ವೇದಿಕೆ. ಓಕೆ, ಸೊಲ್ಮೇಲೆ ಸಂದ ಒಂದುಲದ ಬಂದ ಅಲ್ಪ ದೂರದ ಊರು ಇತ್ತಲ್ನ ಪುರುಸೋತು ಮಂತದ ಸ್ಪಂದನ ವಾಹಿನಿ ಅಂತ ಕರೆ ಮಲ್ತಾರೆ ಸರ್. ಖಂಡಿತ ಖಂಡಿತ ಬಂದ ಒಂದು ಫಾಲೋ ಮಾಡ್ತದೆ. ಒಂದು ಫೇಸ್ಬುಕ್ ಸ್ಟೇಟಸ್ ಒಂದು ಪಾರಂಗ ರುಚಿದ ಬಗ್ಗೆ ಕೂಡ 5 ದೂರ ಸಾಧಾರಣ ಕಲ್ತದೆ ಆಯ್ತಾ ಕುದಾರೆ ವಾ ಹುಚ್ಚು ಫಾಲೋ ಮಾಡ್ಕೊಂಡೆಲ್ಲ ಕಪ್ಪ ಒಂದು. ಓಕೆ ಓಕೆ ಸರ್, ಧನ್ಯವಾದ, ಕರೆ ಮಾಡ್ತೀನಿ. ಅವರು ಹೇಳಿದರು ಅಂದರೆ ಹಾವುಗಳ ರಕ್ಷಣೆ ಇರ್ಬೋದು, ಅದರ ಜಾತಿಗಳಿರ್ಬೋದು, ತಾವು ಹಾಕುವಂಥ ಫೇಸ್ಬುಕ್ ಪೋಸ್ಟ್ನ ಮೂಲಕ ಅವರು ಅದನ್ನು ಕಂಡುಕೊಂಡಿದ್ದಾರೆ ಅಂತ. ತಮ್ಮಲ್ಲಿ ಪ್ರತಿಭೆ ಅನ್ನುವಂಥದ್ದು ಮೂಲತಃ ಮನೆಯಿಂದ ಬಂದಿದೆ. ಅದು ಮೂರ್ತಿ ಮಾಡುವಂಥ, ಗಣಪನ ಮೂರ್ತಿಯನ್ನು ರಚಿಸುವಂಥ ಆ ಒಂದು ಕಲೆಯ ನೈಪುಣ್ಯತೆ ಅನ್ನುವಂಥದ್ದು ಅಲ್ಲಿಂದ ಬಂದಿದೆ. ಆ ಬಳಿಕ ಸಮಾಜಮುಖಿ ಕಾರ್ಯಕ್ರಮಗಳಿರ್ಬೋದು, ಹಾವುಗಳ ರಕ್ಷಣೆ ಮಾಡುವಂತಿರ್ಬೋದು, ಜೊತೆಗೆ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸುವಂಥದ್ದು, ಅಥವಾ ಅಂತಹ ಕಾರ್ಯಕ್ರಮಗಳ ಆಯೋಜನೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳಿರ್ಬೋದು, ಅಥವಾ ಸೈಕ್ಲಿಂಗ್ ಇರ್ಬೋದು, ಬೈಕ್ ರೈಡಿಂಗ್ ಇರ್ಬೋದು, ಬೇರೆ ಬೇರೆ ಏನು ಹೇಳುವಂಥದ್ದು ಹವ್ಯಾಸಗಳು ಕೂಡ ಇದೆ. ಸಮಾಜಮುಖಿಯಾಗಿ ನಾನೊಬ್ಬ ಕಲಾವಿದನಾಗಿ ಸಮಾಜಮುಖಿಯಾಗಿ ಕೂಡ ಬದುಕಬೇಕನ್ನುವಂಥ ಧೈರ್ಯವನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ವಿಘ್ನೇಶ್ ಆಚಾರ್ಯ ಅವರ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ವಿಘ್ನೇಶ್ ಆಚಾರ್ಯ ಅವರಿದ್ದಾರೆ. ಇವತ್ತು ವಿಘ್ನೇಶ್ ಆಚಾರ್ಯ ಅವರ ಬಗ್ಗೆ, ಅವರ ಕಲಾವಿದನಾಗಿ ಅವರ ಜೀವನ ಇರ್ಬೋದು, ಜೊತೆಗೆ ಸಮಾಜಮುಖಿಯಾಗಿ ಅವರ ಕಾರ್ಯಕ್ರಮಗಳಿರ್ಬೋದು, ಎಲ್ಲದರ ಬಗ್ಗೆ ಅವರ ಹತ್ರ ನಾನು ಮಾತನಾಡ್ತಾ ಇದ್ದೆ. ವಿಘ್ನೇಶ್ ಅವ್ರ ಬಗ್ಗೆ ನಾನು ಕೇಳಬೇಕು. ಒಬ್ಬ ಕಲಾವಿದನಾಗಿ ನಾನು ಆವಾಗಲೇ ಹೇಳ್ತಾ ಇದ್ದೆ ಬ್ರೇಕ್ಗಿಂತ ಮುಂಚೆ ಆ ಹೆಜ್ಜೆಗಳಾಗ್ತಾ ಇತ್ತು. ಆದರೆ ಸಮಾಜಮುಖಿ ಚಿಂತನೆಗಳು, ಹಾವನ್ನು ಹಿಡಿಯುವಂಥ ಆ ಒಂದು ನೈಪುಣ್ಯತೆಯನ್ನು ಎಲ್ಲಿ ಕಲ್ತ್ಕೊಂಡ್ರಿ, ಯಾಕಾಗಿ ಬಂತದ್ದು, ಹೇಗೆ ಹುಟ್ಕೊಳ್ತು ಅನ್ನೋಂಥ ದೊಡ್ಡ ಪ್ರಶ್ನೆ ಸರ್. ಅದು ಕೂಡ ನನ್ನ ತಂದೆಯಿಂದಲೇ ಬಂದದ್ದು. ಹೇಗೆ ಸರ್ ತಂದೆಯಿಂದ? ಯಾಕೆ ಹೇಳಿದೆ, ನಮ್ಮ ಮನೆಯ ಬ್ಯಾಕ್ ಸೈಡ್ ಒಂದು ಮನೆಯಲ್ಲಿ ನಾನು 4th 5th ಸ್ಟ್ಯಾಂಡರ್ಡ್ ಇದ್ದೆ. ಆ ಟೈಮಲ್ಲಿ ಹೆಬ್ಬಾವು ಬಂದಿತ್ತು. ಅದು ಫಸ್ಟ್ ಅಂತ ನಮ್ಮ ಏರಿಯಾದಲ್ಲೇ. ಆಗ ಹೆಬ್ಬಾವು ಹೇಳಿದ್ರೆ ಅಂದ್ರೆ ಭಯ ಭಯ. ಓಕೆ, ಒಂದು ಕ್ಯೂರಿಯಾಸಿಟಿ ಕೂಡ ಇರ್ತದೆ, ಹೇಗೆ ಇರ್ತದಲ್ಲ. ಓಕೆ ವಿಘ್ನೇಶ್ ಅವರೇ, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಉಚ್ಚಿಲದಿಂದ ಸರ್, ರೇಷ್ಮಾ ಅರ್ಜುನ್ ಮೂರ್ತಿ ಅಂತ ಹೇಳಿ. ಓಕೆ, ಮಾತಾಡ್ಬೇಕು ತಾವು. ವಿಘ್ನೇಶ್ ಆಚಾರ್ಯ ಇದ್ದಾರೆ ಕಾರ್ಯಕ್ರಮದಲ್ಲಿ. ವಿಘ್ನೇಶ್ ರಾಜ ಉರಗತನ. ವಿಘ್ನೇಶ್ ಹೇಗಿದ್ದೀರಿ? ರೇಷ್ಮಾಗ ನಮಸ್ತೆ. ನಮಸ್ತೆ ನಮಸ್ತೆ. ನಮ್ಮ ಒಬ್ಬ ಉರಗತಜ್ಞ ಅದರೊಟ್ಟಿಗೆ ಒಳ್ಳೆ ಸ್ನೇಹಿತ, ಒಳ್ಳೆ ತಮ್ಮ, ಓಕೆ ಒಳ್ಳೆ ಆಪದ್ ಬಾಂಧವ. ಓಕೆ, ಒಟ್ಟಾರೆಯಾಗಿ ಏನು ಹೇಳ್ತೀರಾ? ಎಲ್ಲವೂ ಕೂಡ ಇದೆ ಇವರಲ್ಲಿ. ಆ ಟ್ಯಾಲೆಂಟ್ಗಳಾಗ್ಲಿ ಅಥವಾ ಆ ಗೌರವಗಳಾಗ್ಲಿ ಎಲ್ಲವೂ ಕೂಡ ಇದೆ. ಏನು ಹೇಳ್ತೀರಾ ಇವರ ಪ್ರತಿಭೆಯ ಬಗ್ಗೆ ಅಂತ ತಾವು? ಪ್ರತಿಭೆಗಳಿಗೆ ಏನಿಲ್ಲ, ಇನ್ನು ಹೆಚ್ಚು ನಮ್ಮ ಒಂದು ಯಾವುದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗಳ ಇಡೀ ರಾಜ್ಯಕ್ಕೆ ಹೆಸರು ಮಾಡಬೇಕು ಅಂತ ಹೇಳಿ ಒಂದು ಆಸೆ. ಖಂಡಿತ ನಿಮ್ಮ ಧೈರ್ಯ ನೀವು ಕೊಟ್ರೆ, ಮತ್ತೆ ನೀವು ಆಶೀರ್ವಾದ ಅಥವಾ ಬೆಂಬಲ ಕೊಟ್ರೆ ಖಂಡಿತ ಆಗುತ್ತೆ. ನಮ್ಮ ಧೈರ್ಯಕ್ಕಿಂತ ಅವರ ಧೈರ್ಯ ಹೆಚ್ಚು ಸರ್. ಹೌದು ಹೌದು, ನಾವು ಬೆಂಬಲ ಕೊಡ್ಬೋದು, ಅವರು ನಮಗಿಂತ ಒಂದು 100 ಪಟ್ಟು ಹೆಚ್ಚು ಧೈರ್ಯವಂತರು. ಹೌದು. ದೇವರು ಅವರಿಗೆ ಹೀಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಇನ್ನೂ ಸಮಾಜ ಸೇವೆ ಕೆಲಸ ಮಾಡುವ ಹಾಗೆ ಮಾಡ್ಲಿ. ಓಕೆ, ಇದು ನಿಮ್ಮ ಒಂದು ಶುಭ ಹಾರೈಕೆ ಈ ಕಾರ್ಯಕ್ರಮದಲ್ಲಿ. ಹೌದೌದು ಸರ್. ಖಂಡಿತ ಖಂಡಿತ, ನಿಮ್ಮ ಪ್ರೀತಿ ಹೀಗೆ ಇರಲಿ ಇವ್ರ ಮೇಲೆ. ಸದಾ ಇರುತ್ತೆ ಸರ್. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಕೇಳ್ತಾ ಇದ್ದೆ, ಹಾವಿನ ಅಂದರೆ ಅದನ್ನು ಹಿಡಿಯುವ ಒಂದು ನೈಪುಣ್ಯತೆ ಹೇಗೆ ಉಟ್ಕೊಳ್ತು ತಂದೆಯಿಂದ ಅಂತ ಹೇಳಿದ್ರು. ಎಸ್, ಹೇಳಿ ಆ ಸ್ಟೋರಿ, ಹೆಬ್ಬಾವಿನ ಸ್ಟೋರಿ ಹೇಳಿ. ಅದೇ ಅಂದ್ರೆ ನೇಬರ್ ಮನೆ ಬಂದಿತ್ತು. ಓಕೆ, ಆ ಟೈಮಲ್ಲಿ ಅದು ಫಸ್ಟ್ ಟೈಮೇ ಅಲ್ಲಿ ಆ ಕಡೆ ನಮ್ಮ ಏರಿಯಾದಲ್ಲಿ ಬಂದದ್ದೇನು. ಆಗ ಏನು ಮಾಡುದು ಹೇಳೋಕೆ ಲಾಸ್ಟಿಗೆ ತಂದೆ ಟ್ರೈ ಮಾಡಿದ್ರು ಹಿಡಿಲಿಕ್ಕೆ, ಹಿಡಿದ್ರು. ಅದ್ರ ನಂತರ ಏನಾಯ್ತು ಹೇಳಿದ್ರೆ ಅದು ಹೆಬ್ಬಾವು ಹಿಡಿದ್ರಲ್ಲ, ಅಂದ್ರೆ ಅವರಿಗೆ ಅದರ ಐಡಿಯಾ ಗೊತ್ತಿಲ್ಲದ ಹಿಡಿದ್ರು, ಹೆಬ್ಬಾವು ಹಿಡಿದ್ರು. ಅದ್ರ ನಂತರ ಏನಾಯ್ತು ಹೇಳಿದ್ರೆ ಅಲ್ಲಿ ಆ ಕಡೆ ಯಾವಾಗಲೂ ಹೆಬ್ಬಾವು ಬಂದ್ರೆ ಫೋನ್ ಮಾಡ್ತಿದ್ರು, ಹೆಬ್ಬಾವು ಇದೆ ಅಂತ. ಹಾಗೆ ಅವರೊಟ್ಟಿಗೆ ನಾನು ಹೋಗ್ಲಿಕ್ಕೆ ಶುರು ಮಾಡಿದ್ದೆ. ಅವ್ರು ಹಿಡಿಯುವಾಗ ಒಂದು ಬಾಲ ಹಿಡಿಯುವುದು, ಹಾಗೆ ಕಲಿತೆ. ಹಾಗೆ ಹೆಬ್ಬಾವು ಹಿಡಿಯಲು ಕಲಿತು. ಭಯ ಇರ್ಲಿಲ್ಲ ನಿಮಗೆ ಬಾಲ್ಯದಲ್ಲಿ ಅದ್ರ ಬಗ್ಗೆ, ಹಾವಿನ ಬಗ್ಗೆ ಅಂತ? ಮೊದಲಿಗೆ ನೋಡಿದಾಗ ಭಯ ಆಗುತ್ತೆ ಹಾವನ್ನೆಲ್ಲ? ಇಲ್ಲ, ಮೊದಲಿಗೆ ಇತ್ತು ಭಯ, ಇಲ್ಲ ಅಂತೇನಿಲ್ಲ, ಮೊದಲಿಗೆ ಭಯ ಇತ್ತು. ಬಟ್ ಅದರೊಟ್ಟಿಗೆ ನಾವು ದಿನ ಹೋದಾಗೆ ಅಭ್ಯಾಸ ಆಗುತ್ತೆ ಅಲ್ಲ, ಆಗ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಮಾತ್ರ ಹಾವಿನ ಭಯ ಇರಲೇಬೇಕು. ನಾವು ಭಯ ಇಲ್ಲದ್ರೆ ಅದು ಕೇರ್ಲೆಸ್ ಆಗ್ತದೆ. ಹಾಗೆ ನಂತರ ಏನಾಯ್ತು ಹೇಳಿದ್ರೆ, ನಂತರ ಎಲ್ಲಿ ಹೆಬ್ಬಾವು ಕಂಡು ಸಹ ಒಂದು ತಂದೆಗಿಲ್ಲ ನಂಗೆ ಫೋನ್ ಮಾಡ್ಲಿಕ್ಕೆ. ಅಂದ್ರೆ ನನ್ನನ್ನು ಕೆಲವರು ತಮಾಷೆ ಮಾಡ್ತಿದ್ದರು, ಕಾಲು ಹೆಬ್ಬಾವು ಮಾತ್ರ ಹಿಡಿತಿದ್ದಿ ಅಂತ ಹೇಳಿ ತಮಾಷೆ ಮಾಡ್ತಿದ್ದೆ. ಒಂದು ಆಲ್ಮೋಸ್ಟ್ ಒಂದು 50 ಹೆಬ್ಬಾವು ಕಂಟಿನ್ಯೂಸ್, ಅಂದ್ರೆ ಹೆಬ್ಬಾವೇ ಹಿಡಿದಿದ್ದೆ ಆ ಟೈಮಲ್ಲಿ, ಬೇರೆ ಯಾವ್ದು ಹಿಡಿ ಇಲ್ಲ. ಆಯ್ತು, ಓಕೆ. ಅಂದ್ರೆ ನೀವು ಅದರ ಪ್ರಯತ್ನವೇ ಮಾಡಿರ್ಲಿಲ್ಲ ಬೇರೆ ಹಾವನ್ನು ಹಿಡಿಯುವಂತ? ಇಲ್ಲ ಇಲ್ಲ ಇಲ್ಲ. ಅದರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ ಸರ್. ಹಲೋ ಹಲೋ, ನಮಸ್ತೆ. ಟಿವಿಯಿಂದ ಸ್ವಲ್ಪ ದೂರ ಇದ್ರೆ ಚೆನ್ನಾಗಿರ್ತದೆ ಸರ್. ಹಲೋ, ಟಿವಿಯಿಂದ ಸ್ವಲ್ಪ ದೂರ ಇದ್ರೆ ಚೆನ್ನಾಗಿರ್ತದೆ ಸರ್. ನಮ್ಗೆ ಇಲ್ಲಿ ಟಿವಿ ಆಫ್ ಮಾಡಿದ್ದೇವೆ. ಓಕೆ ಓಕೆ, ಮಾತಾಡಿ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾರಾಯಣ್ ಕುಂಪಲ್ ಅಂತ ಹೇಳಿ. ಓಕೆ, ಮಾತಾಡ್ಬೇಕು ಸರ್. ನಿಮ್ಮ ಭಾಗದ ಪ್ರತಿಭೆ ಇಲ್ಲಿದ್ದಾರೆ. ಹೌದೌದು, ವಿಘ್ನೇಶ್ ಆಚಾರ್ಯ ಬಹುಮುಖ ಪ್ರತಿಭೆ. ಓಕೆ, ತುಂಬಾ ಒಳ್ಳೆ ಕೆಲಸ ಕಾರ್ಯ ಮಾಡ್ತಿದ್ದಾರೆ. ಚಿಕ್ಕ ಪ್ರಾಯದಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ತಿದ್ದಾರೆ. ಹೌದು, ಮುಂದೆ ಕೂಡ ಇನ್ನಷ್ಟು ಕೆಲಸ ಕಾರ್ಯ ಮಾಡೋದಕ್ಕೆ ದೇವರ ಅನುಗ್ರಹ ಆಶೀರ್ವಾದ ಇರ್ಲಿ, ವಿಘ್ನೇಶ್ವರ ಆಶೀರ್ವಾದ ಇರ್ಲಿ ಅಂತ ಹೇಳಿ. ಚೆನ್ನಾಗಿತ್ತು ಸರ್. ಮಾಡ್ತಾರೆ, ನಿಮ್ಮ ಆಶೀರ್ವಾದ ಚೆನ್ನಾಗಿದೆ. ಭಜನೆ ಮಾಡ್ತಾರೆ, ತಬಲ ಹಾರ್ಮೋನಿಯಂ ಇದೆ, ಹಾವು ಹಿಡಿಯುವಂತ ಒಂದು ವಿಶಿಷ್ಟ ಪ್ರತಿಭೆ. ಓಕೆ, ಹೌದು. ಓಕೆ ಸರ್, ನಿಮ್ಮ ಆಶೀರ್ವಾದ ಈ ಪ್ರತಿಭೆ ಮೇಲೆ ಹೀಗೆ ಇರ್ಲಿ ಸರ್. ಖಂಡಿತ 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 ಖಂಡಿತ. ಅವರ ತಂದೆಯವರ ಒಟ್ಟಿಗೆ ನಾವು ಇರುವಂತವರು. ತಂದೆ
ಹಾಗಾದ್ರೆ ಇವರನ್ನ ಬಾಲ್ಯದಿಂದಲೇ ನೋಡ್ಕೊಂಡು ಬಂದಿದ್ರೆ ತಾವು? ಹೌದು, ಬಾಲ್ಯದಲ್ಲಿ ನೋಡ್ಕೊಂಡು ಬಂದವರು. ಏನ್ ವ್ಯತ್ಯಾಸ ಇದೆ ಸರ್ ಆ ಬಾಲಕನಾಗಿದ್ದಾಗ ಜೊತೆಗೆ ಈಗ ಯುವಕನಾಗಿರುವಾಗ ಏನ್ ವ್ಯತ್ಯಾಸ ಕಾಣ್ತೀರಾ? ಬಾಲಕನಾಗಿದ್ದಾಗ ಕೂಡ ಒಳ್ಳೆ ಆಕ್ಟಿವ್ ಹುಡುಗ. ಓಕೆ. ಈಗಲೂ ಅದಕ್ಕಿಂತ ಜಾಸ್ತಿ ಸ್ವಲ್ಪ ಯುವಕನಾಗಿದ್ದಾಗ. ಓಕೆ ಸರ್, ಓಕೆ. ಹೌದೌದು, ತುಂಬಾ ತುಂಬಾ ಒಳ್ಳೇದಾಯ್ತು, ತುಂಬಾ ಒಳ್ಳೇದಾಯ್ತು. ಇಂಥ ಪ್ರತಿಭೆಗಳನ್ನು ಬೆಳಕಿಗೆ ತರುವಂತ ಸ್ಪಂದನ ಟಿವಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಖಂಡಿತ ಸರ್, ನಿಮ್ಮ ಪ್ರೀತಿ ಹೀಗೆ ಇರಲಿ ಸರ್. ಧನ್ಯವಾದ. ಧನ್ಯವಾದ ಧನ್ಯವಾದ ಧನ್ಯವಾದ. ಹೆಬ್ಬಾವಿನ ಸ್ಟೋರಿಯಲ್ಲಿ ಇದ್ವಿ ಸರ್. ಸೊ ಹೆಬ್ಬಾವನ ಬಿಟ್ಟು ಬೇರೆ ಹಾವನ ಆ ಸಂದರ್ಭಕ್ಕೆ ಹಿಡಿತಾ ಇಲ್ಲ. ಒಂದಷ್ಟು ಜನ ತಮಾಷೆ ಮಾಡ್ತಾ ಇದ್ರು, ಕೇವಲ ಹೆಬ್ಬಾವನ ಹಿಡಿಯೋದೇ ಆಯ್ತು. ಓಕೆ, ಅದು ಹೇಗೆ ಬದಲಾವಣೆ ಆಯ್ತು? ಹೆಬ್ಬಾವನ ಬಿಟ್ಟು ಬೇರೆ ಹಾವನ್ನ ಹಿಡಿಲಿಕ್ಕೆ ಧೈರ್ಯ ಮಾಡಿದ್ ಯಾವಾಗ ಅಂತ? ಧೈರ್ಯ ಅಂತ ಹೇಳಿದ್ರೆ ನಂಗೆ ಮೊದಲಿಂದಲೇ ಪ್ರಾಣಿ ಪಕ್ಷಿ ಮೇಲೆ ಪ್ರೀತಿ ಜಾಸ್ತಿ. ಅಂದರೆ ಇಲ್ಲಿ ನಮ್ಮ ಕಡೆ ಜಾಸ್ತಿ ಅಂತೇಳಿ ಅಲ್ಲ, ಆಲ್ಮೋಸ್ಟ್ ಇಂಡಿಯಾದಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾಗರವನ್ನು ನಾವು ಪೂಜೆ ಮಾಡ್ತೇವೆ. ಆದ ಕಾರಣ ಅದನ್ನು ಯಾರು ಏನು ಮಾಡಲ್ಲ. ಅಂದರೆ ಅದ್ರ ಮೇಲೆ ಒಂದು ಭಯ ಇದೆ, ದೋಷ ಬರುತ್ತೆ ಏನಾಗುತ್ತೆ ಅಂತ ಹೇಳಿ. ಅದು ಬಿಟ್ಟು ಬೇರೆ ಯಾವುದೇ ಹಾವು ಇದ್ರು ಸಹ ಅದರ ಹಾವಿನ ಗುರ್ತ ಇಲ್ಲವಾ, ಅದು ವಿಷಕಾರಿ ಅಂತ ಹೇಳಿಕೊಳ್ತಾರೆ. ಹೆಚ್ಚಿನದು ಕೊಳಕ್ ಮಂಡಲ ಆಗಲಿ, ರಸಲ್ ಪೈಪರ್, ಕಟ್ಟದ ಹಾವು ಹೇಳ್ತಾರೆ ಇಲ್ಲಿ ತುಳುವಲ್ಲಿ, ಕನ್ನಡಿ ಹಾವು. ಅದನ್ನೆಲ್ಲ ನೋಡಿದ್ರೆ ಇಲ್ಲಿಯವರು ಕೊಲ್ಲುವುದೇ ಹೆಚ್ಚಿನವರು ಮ್ಯಾಕ್ಸಿಮಮ್. ಮೊದಲು ಜಾಸ್ತಿ ಇತ್ತು. ಹಾಗೆಯೇ ನಾನು ಅದನ್ನು ನೋಡಿ ಯಾಕೆ ಕೊಲ್ಲಬೇಕು, ಅದನ್ನು ಕೊಲ್ಲುದಬಾರ್ದು ಅಂತ ಹೇಳಿ ಅದರ ಬದಲು ಹಿಡಿದು ಎಲ್ಲಾದ್ರೂ ಸೇಫ್ ಆಗಿ ಪ್ಲೇಸ್ಗೆ ಬಿಡುವ ಅಂತ ಹೇಳಿ ಥಾಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಬಾಕಿ ಹಾವನ್ನು ಹಿಡಿಲಿಕ್ಕೆ ಸರ್. ಓಕೆ, ಯಾಕೆ ಕೊಲ್ಲಬೇಕು, ನಾವು ಅದನ್ನ ರಕ್ಷಣೆ ಮಾಡಿ ಎಲ್ಲಾದ್ರೂ ಬಿಡ್ಬೋದಲ್ಲ ಅನ್ನುವಂತ ಆಲೋಚನೆ ಇತ್ತು. ಎಲ್ಲಿ ಪ್ರಾರಂಭ ಆಯ್ತು ಸರ್ ಇದು ಹಿಡಿಯೋಕೆ? ತಾವು ಮೊದಲು ಎಲ್ಲಿ ಬೇರೆ ಹಾವನ್ನ ಎಲ್ಲಿ ಹಿಡಿದ್ರಿ ತಾವು ಅಂತ? ಇಲ್ಲ, ನಂತರ ಈಗ ಹೇಗೂ ಹೆಬ್ಬಾವು ಇದು ಇತ್ತಲ್ಲ, ಅದ್ರ ನಂತರ ಕೆಲವೊಮ್ಮೆ ಕೆರೆ ಹಾವು, ರ್ಯಾಟ್ ಸ್ನೇಕ್ ನೆಟ್ಟಲ್ಲಿ ಇದ್ರೆಲ್ಲ ಕಾಲ್ ಬರ್ತಾ ಇತ್ತು. ಹಾಗೆ ಅದಕ್ಕೆ ಹೋಗ್ತಿದ್ದೆ, ನೆಟ್ಟಿಂದ ಬಿಡಿಸಿ. ಮೊದಲು ಭಯ ಆಗ್ತಿರ್ಲಿಲ್ಲ ಸರ್ ಹಿಡಿಯುವಾಗ? ಅಂದ್ರೆ ಹೆಬ್ಬಾವನ ಹಿಡಿದು ಹೇಗೂ ಅಭ್ಯಾಸ ಆಗಿತ್ತು, ತಂದೆ ಜೊತೆಗೆ ಹೋಗ್ತಾ ಇದ್ರಿ, ತಂದೆ ಒಂದು ಧೈರ್ಯ ಇದ್ರೆ ನಿಮ್ದೊಂದು ಧೈರ್ಯ ಸೇರಿ ಏನೋ ಒಂದು ಆಗ್ತಾ ಇತ್ತು. ಒಬ್ರೊಬ್ರೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಕೂಡ ಬೇರೆ ಹಾವುಗಳನ್ನ ಹಿಡಿಯುವ ಭಯ ಆಗ್ತಾ ಇರ್ಲಿಲ್ಲ ನಿಮ್ಗೆ? ಅಲ್ಲ, ಮೊದಲಿಗೆ ಭಯ ಇತ್ತು. ಅಂದ್ರೆ ನಮ್ಗೆ ನಾನಂದ್ರೆ ಅದ್ರ ಬಗ್ಗೆ ಕಲೀಲಿಲ್ಲ ಆಯ್ತು. ಅಂದ್ರೆ ಹೇಗೆ ಹಿಡಿಬೇಕು ಏನು ಅಂತ ಹೇಳಿ ಯಾರ ಅಂಡರ್ ಹೋಗಿ ಕಲ್ತದಲ್ಲ, ಅಥವಾ ಒಂದು ಕಲಿ ತಂದೆ ಹತ್ರ ನೋಡಿ ಹೆಬ್ಬಾವು ಹಿಡಿದು ನೋಡಿದೆ, ಮತ್ತೆ ಯೂಟ್ಯೂಬ್ ವಿಡಿಯೋಸ್ ನೋಡಿ, ಬೇರೆ ಆ ವಿಡಿಯೋಸ್ ನೋಡಿ ಹಾಗೆ ಕಲ್ತದ್ದು. ಓಕೆ, ಎಲ್ಲೂ ಕೂಡ ತಾವು ಅದರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಅಥವಾ ಯಾವ ರೀತಿ ಹಿಡಿಬೇಕನ್ನೋ ಯಾವುದೇ ನಾಲೆಜ್ ಅನ್ನು ಇಟ್ಕೊಂಡಿರ್ಲಿಲ್ಲ? ಇಲ್ಲ, ಕೇವಲ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಸ್ಟಾರ್ಟ್ ಮಾಡಿದ್ದು. ಓಕೆ, ರೈಟ್, ಸೂಪರ್. ಒಂದು ಕರೆ ಇದೆ ಸರ್. ಹಲೋ 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 ಸರ್, ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ನಮಗೆ. ಹಲೋ, ಕಟ್ಟಾಗಿದೆ, ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರವೀಣ್ ಬಸ್ತಿ ಅಂತ. ಓಕೆ, ನಿಮ್ಮ ಹೆಸರು ಬಂದಾಗ್ಲೇ ಇಲ್ಲಿ ನಗು ಒಂಚೂರು ಉಬ್ಬಿ ಬಂತು ಸರ್. ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ಸ್ಪಂದನ ವಾಹಿನಿಯಿಂದ ಸರ್, ತಮಗೆ ಸ್ಪಂದನ ವಾಹಿನಿಯಿಂದ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಧನ್ಯವಾದಗಳು ಸರ್, ತುಂಬಾ. ಓಕೆ, ನಾನು ನೋಡುವಾಗಲೇ ಖುಷಿ ಆಗ್ತಾ ಉಂಟು. ಯಾಕೆಂದ್ರೆ ನಾವೆಲ್ಲ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಒಂದೇ ಸಂಸ್ಥೆಯಲ್ಲಿ ದುಡಿಯುವಂತವರು. ಓಕೆ, ಪ್ರತಿಭೆ ನೋಡುವಾಗ ನಮ್ಗೆ ಹೆಮ್ಮೆ ಆಗ್ತಾ ಉಂಟು. ನಮ್ಗೆ ಟಿವಿಯಲ್ಲಿ ನೋಡುವಾಗ ನಮ್ಗೆ ಹೌದು, ಇನ್ನಷ್ಟು ಪ್ರತಿಭೆ ಆಗಿ ಹೊರ ಬರ್ಬೇಕು. ಹೌದು ಸರ್. ಈಗ ಗಣೇಶೋತ್ಸವದಲ್ಲಿ ಗಣಪತಿಯ ಮೂರ್ತಿಯನ್ನು ಮಾಡುತ್ತವರೇ. ಓಕೆ, ಬಹಳ ಉತ್ತಮವಾದ ಒಂದು ಪ್ರತಿಭೆ ಸರ್. ಬಹಳ ಖುಷಿ ಆಗ್ತದೆ, ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ. ಖಂಡಿತ ಸರ್, ನಿಮ್ಮ ಖುಷಿ ಹೀಗೆ ಇರ್ಲಿ. ಇವರಿಗೆ ನಿಮ್ಮನ್ನು ಈ ವಾಹಿನಿ ಇಂಥ ಒಂದು ಪ್ರತಿಭೆಯನ್ನು ನೋಡಿ ಗುರುತಿಸಿದ ಧನ್ಯವಾದ. ಖಂಡಿತ ನಮ್ಮ ಕರ್ತವ್ಯ ಸರ್. ಖಂಡಿತವಾಗ್ಲು ಇನ್ನಷ್ಟು ಪ್ರತಿಭೆಗಳನ್ನು ಖಂಡಿತ ಸರ್. ಇವರಿಗೆ ಒಂದು ಒಳ್ಳೆಯ ವಿಶಸ್ ಅನ್ನ ತಿಳಿಸ್ತಾ ಇದ್ದೀರಾ, ಜೊತೆಗೆ ಇವರ ಪ್ರತಿಭೆ. ಯಾವುದೇ ಸಹಕಾರದ ನಮ್ಮ ಸರ್, ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಧನ್ಯವಾದ. ಓಕೆ, ಪ್ರೀತಿಯಿಂದ ಕರೆ ಮಾಡಿದ್ರು, ವಿಶಸ್ ಅನ್ನು ತಿಳಿಸಿದ್ರು, ಆತ್ಮೀಯ ಮಿತ್ರ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಒಟ್ಟಿನಲ್ಲಿ ಅವರ ಧ್ವನಿಯೋ ಅಥವಾ ಅವರ ಹೆಸರು ಕೇಳಿದಾಗ ತುಂಬಾನೇ ಖುಷಿ ಪಟ್ಟಿರ್ತಾವೆ. ಯಾಕಾಗಿ ಅಂತ ಅವರು ಆಕ್ಚುಲಿ ಅಂದ್ರೆ ಆತ್ಮೀಯ ಫ್ರೆಂಡ್, ಸ್ನೇಹಿತರು ಹೇಳಿದ್ರೆ ನಮಗಿಂತ ದೊಡ್ಡ ಹಿರಿಯರು ಅವರು. ಓಕೆ, ಅಂದ್ರೆ ನಾವು ಒಂದೇ ಸಂಸ್ಥೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿಕೊಂಡಿರ್ತೇವೆ. ಅಂದ್ರೆ ನಮ್ಮ ಆತ್ಮೀಯತೆ ಇದೆ ಅಂತ. ಹೌದು, ಹುಡುಗರ ರೀತಿಯಲ್ಲೇ ಇರ್ತಾರೆ. ಓಕೆ, ತುಂಬಾ ಸಪೋರ್ಟ್ ಇದೆ ಎಲ್ಲರಿಗೆ. ಎಸ್, ಗುರು ಸಮಾನರಾಗಿದ್ರು ಕೂಡ ಒಂದು ರೀತಿಯಲ್ಲಿ ಆತ್ಮೀಯತೆ ಅನ್ನುವಂಥದ್ದು ಗೆಳೆಯನ ರೀತಿಯಲ್ಲಿ. ಹೌದು, ರೈಟ್.
ಈ ಹಾವನ್ನು ಹಿಡಿಲಿಕ್ಕೆ ಪ್ರಾರಂಭ ಮಾಡಿದ್ರಿ? ಬೇರೆ ಬೇರೆ ಅಂದರೆ ಹೆಬ್ಬವನ್ನು ಬಿಟ್ಟು ಬೇರೆ ಹಾವುಗಳನ್ನು ಕೂಡ ಹಿಡಿಯುವಂಥ ಪ್ರಯತ್ನ ಮಾಡಿದ್ರಿ. ಎಲ್ಲೂ ಕೂಡ ತಮಗೆ ಅಪಾಯಗಳಾಗಲಿ ಅಥವಾ ನೀವು ಬಹಳಷ್ಟು ಕಷ್ಟಪಡ್ತಾ ಇದ್ದೀರಾ ಅಥವಾ ಏನೋ ಒಂದು ಸಮಸ್ಯೆ ಆಗುತ್ತೆ ಅಂತ ಸವಾಲುಗಳು ಏನು ಎದುರಾಗಲಿಲ್ಲ ತಮಗೆ ಅಂತ? ಆಗಿದೆ. ಏನು ಹೇಳಿದರೆ ಫಸ್ಟಿಗೆ ಎಬ್ಬವ್ ಆಯಿತು, ನಂತರ ಕೇರೆ ಹಾವು ನೆಟ್ಟಲ್ಲಿ ಇದ್ದದಾಯಿತು. ಅದ್ರ ನಂತರ ಇಂಥದ್ದು ಯಾವುದು ಕೊಳಕ್ ಮಂಡಲ ರಸಲ್ ಸ್ವೈಪರ್ ಕಂದಡಿ ಹೇಳ್ತಾರೆ ಅಂಥದ್ದು ಸ್ಟಾರ್ಟ್ ಆಯಿತು. ಅದು ಅದಕ್ಕೆಲ್ಲ ಸ್ಟಾರ್ಟ್ ಮಾಡಿ ಅದೆಲ್ಲ ಹೋಗ್ತಿದ್ದೆ. ನಾಗರಾವಿ ದಿಶಕ್ಕೊಂದು ಹೋಗ್ತಿಲ್ಲ ಆಯ್ತು ನಾನು. ಒಂದು ಪೂಜೆ ಮಾಡೋದು ಅದೊಂದು ಭಯ ಉಂಟು. ಮತ್ತೆ ಇನ್ನೊಂದೆಂತ ಹೇಳಿದ್ರೆ ನಾನು ಸ್ಟಾರ್ಟ್ ಮಾಡಿದೆ ಯಾಕೆ ಹೇಳಿದ್ರೆ ಅವನು ಯಾರು ಕುಲ್ಬಾರ್ದು ಅಂತ ಹೇಳಿ. ನಮ್ಮ ಈ ಕಡೆ ನಾಗರವನ್ನ ಯಾರು ಮುಟ್ಟುದಿಲ್ಲ ಗೊತ್ತುಂಟು. ಇನ್ ಕೇಸ್ ನಾವು ಹೋಗೋದಿದ್ರು ಸಹ ಅದರ ಸುದ್ದಿಗೆ ಹೋಗುದು ಬೇಡ ಅಂತ ಹೇಳಿ ನಾನಿದ್ದೆ. ಆದ್ರೆ ಒಂದಿನ ಕರೆ ಮನೆಗೆ ಬಂದು ನಾಗರಾವ್ ಇದೆ ಅಂತೆ, ನಾಳೆ ನಾಗರಾವ್ ನಾನು ಹಿಡಿಯಲ್ಲ ಅಂತ. ಇಲ್ಲ, ಅದು ನೆಟ್ಟಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರು. ನಾಗರಾವ್ ಇದೆ, ನೆಟ್ಟಲ್ಲಿ ಸಿಕ್ಕಾಕೊಂಡಿದೆ. ಅಯ್ಯೋ, ಅಷ್ಟರವರೆಗೆ ನಾನು ಅವನು ನಾಗರಾವ್ ಮುಟ್ಲೇ ಇಲ್ಲ. ಅದನ್ನ ಕಂಟಿನ್ಯೂ ಮಾಡೋ ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಗಣಪತಿ ರಮೇಶ್ ಅಂತ ಸುರತ್ಕಲ್ಲಿಂದ. ಓಕೆ, ಮಾತಾಡಿ ಸರ್. ವಿಘ್ನೇಶ್ ಆಚಾರ್ಯ ಇದ್ದಾರೆ. ಸರಿ, ಅದಕ್ಕೆ ಕಾಲ್ ಮಾಡಿದ್ದು. ಓಕೆ, ನಮಸ್ತೆ ಆಂಟಿ. ಹಾ ಅಷ್ಟೇ, ಡೈರೆಕ್ಟ್ ಹೌದು, ಮಾತಾಡಿ. ಏನ್ ಹೇಳ್ತೀರಾ ಇವರಿಗೆ? ಓಕೆ ಓಕೆ, ನೀ ಹಾವು ಹಿಡಿದಂದ್ರೆ ನಂಗೆ ಭಯ ಮಾರಾಯ. ಆದ್ರೆ ನಮ್ಮ ಮನೆಯ ಹಾವನ್ನು ಹಿಡಿಲಿಕ್ಕೆ ಬಂದಿದೆಯಲ್ಲ, ಅದಕ್ಕೆ ನಾನು ನಿಂಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಓಕೆ, ಏನ್ ಹೇಳ್ತೀರಾ ಇವ್ರ ಬಗ್ಗೆ? ಏನ್ ಹೇಳ್ತೀರಾ? ಸಾಧನೆ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡಬೇಕು, ಉರಗಗಳನ್ನ ರಕ್ಷಿಸಬೇಕು, ಕೊಲ್ಬಾರ್ದು. ರಕ್ಷಿಸುವ ಕೆಲಸ ನಿಮ್ಮಿಂದ ಇನ್ನೂ ಹೆಚ್ಚು ಆಗ್ಲಿ. ನಮ್ಮಿಂದ ಸದಾ ಏನಾದ್ರೂ ಸಪೋರ್ಟ್ ಬೇಕಾದ್ರೆ ಮಾಡ್ತೇವೆ ಅಂತ ಹೇಳ್ತೇನೆ. ನನ್ನ ಮನೆಗೂ ಬಂದಿದ್ದೀರಲ್ಲ ಮೊನ್ನೆ, ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನನ್ನ ಅಬ್ಸೆನ್ಸಿಯಲ್ಲಿ ಮಕ್ಕಳ ಭಯವನ್ನ ಹೋಗ್ಲಾಡಿಸ್ಲಿಕ್ಕೆ ನೀವು ಬಂದದ್ದಲ್ವಾ, ಕೇರೆ ಹಿಡಿಲಿಕ್ಕೆ. ನಿಮ್ಮ ಪ್ರೀತಿ ಇಲ್ಲ, ಧನ್ಯವಾದ ಕರೆ ಮಾಡಿರೋದಕ್ಕೆ. ಓಕೆ, ಥ್ಯಾಂಕ್ ಯು. ಓಕೆ ಓಕೆ. ಸೊ ಅದೆಷ್ಟು ಜನರಿಗೆ ಭಯ ಇರ್ತದೆ, ಆ ಭಯವನ್ನು ಹೋಗಲಾಡಿಸೋರಿಗೆ ಧೈರ್ಯ ತುಂಬಿ ಬರುವಂಥ ಕೆಲಸ ನಿಮ್ಮಿಂದ ಆಗ್ತಾ ಇದೆ. ನಾವು ಸ್ಟೋರಿ ನಿಮ್ಮದು ಹೋಗ್ತಾ ಇತ್ತು ಅಂದರೆ ನೆಟ್ಟಲ್ಲಿ ಒಂದು ನಾಗರ ಹಾವು ಸಿಕ್ಕಾಕೊಂಡಿದೆ ಅಂತ. ತಮ್ಮ ಲಕ್ಷ್ಮಣ ರೇಖೆ ಇತ್ತು ಅಂದರೆ ನಾಗರ ಹಾವಿನ ಸುದ್ದಿ ಹೋಗಲ್ಲ ಅಂತ. ಅಲ್ಲಿ ಬರುತ್ತೆ ಸಂದರ್ಭ, ಏನು ಮಾಡಿದ್ರಿ ಆಗ? ಅಂದರೆ ಅವತ್ತು ಒಂದೇ ಅಂದರೆ ನೆಟ್ಟಲ್ಲಿ ಸಿಕ್ಕಾಕೊಂಡಿದೆ ಹೇಳಿದ್ರೆ ಬಿಡಿಸೋದ್ರಲ್ಲಿ ಸಾಯ್ತದೆ. ಸೊ ನನ್ನದು ಉದ್ದೇಶ ಯಾವಾಗಲೂ ಜೀವ ಉಳಿಸ್ಬೇಕು ಅಂತ ಹೇಳಿ ಅವತ್ತು ಹೊರಟೆ, ಹೋಗ್ತೇನೆ ಅಂತ ಹೇಳಿ ಹೋದೆ, ರೆಸ್ಕ್ಯೂ ಮಾಡಿದೆ ಸರ್. ಓಕೆ, ಅದು ಫಸ್ಟ್ ಪ್ರಯತ್ನ. ಭಯ ಆಗ್ಲಿಲ್ವ ನಿಮಗೆ? ಇತ್ತು, ಭಯ ಇತ್ತು, ಖಂಡಿತ ಇತ್ತು. ಓಕೆ, ಆದ್ರೆ ಅದು ನೆಟ್ ಕೂಡ ಮೀನಿನ ಬಲೆ, ತುಂಬಾ ಇದಿರ್ತದೆ, ಅದು ಸಿಕ್ಕಾಕೊಂಡಿರ್ತದೆ. ಅದು ಹಾವು ಕೂಡ ಅಷ್ಟು ದೊಡ್ಡದಿಲ್ಲ, ಆಯ್ತು ಒಂದು 3.5 ಫೀಟ್ ಹತ್ರ ಇತ್ತು. ನಾನು ಮತ್ತೆ ನನ್ನ ತಮ್ಮ ಒಟ್ಟಿಗೆ ಬಂದಿದ್ದೆ, ಇಬ್ಬರು ಹೋಗಿ ನಾನು ಬಿಡಿಸಿದೆ. ಅದು ಸ್ವಲ್ಪ ಗಾಯ ಇತ್ತು, ಅದನ್ನು ಡಾಕ್ಟರ್ ತೋರಿಸಿ ಇಮಿಡಿಯೇಟ್ ರಿಲೀಸ್ ಮಾಡಿದೆವು ಅದು. ಓಕೆ, ಸೊ ಈ ನಾಗರ ಹಾವಿಗೆ ಏನಾದರೂ ಪೆಟ್ಟಾದರೆ ಅದು ಒಂದು ರೀತಿಯ ದೋಷ ಅನ್ನುವಂಥ ಮಾತುಗಳಿದೆ ಅಂತ ನಂಬಿಕೆಗಳಿದೆ. ಸೊ ನೀವು ಹಿಡಿಯುವಾಗ ಹಾವುಗಳಿಗೆ ಎಲ್ಲಾದರೂ ನೋವಾದಾಗ ನಿಮಗೆ ಆ ರೀತಿಯ ನಿಮ್ಮ ನಂಬಿಕೆ ಹೇಗಿರ್ತದೆ ಅವಾಗ ಅಂತ ನಾನು ಹೇಳುವಂಥದ್ದು. ಇಲ್ಲ, ಪೂಜೆ ಮಾಡುವ ಇದರಿಂದಾಗಿ ನಾನು ಅದು ಸುಳ್ಳು ಅಂತ ಹೇಳಲ್ಲ. ನಾವು ನಮ್ಮ ದಕ್ಷಿಣ ಕನ್ನಡದಲ್ಲಿ ಪೂಜೆ ಮಾಡ್ತೇವೆ, ನಾವು ನಂಬಲೇಬೇಕದು. ಆದರೆ ನನ್ನದು ಏನು ಹೇಳಿದ್ರೆ, ನಾನು ಜೀವ ಉಳಿಸ್ಲಿಕ್ಕೆ ಅಂತೇಳಿ ಹೋಗುದು, ನಾನು ನೋವು ಮಾಡಿಸ್ಲಿಕ್ಕೆ ಅಂತ ಹೇಳಿ ಹೋಗುವವನಲ್ಲ. ಅಂದ್ರೆ ಆದ ಕಾರಣ ನನಗೇನು ತೊಂದರೆ ಆಗ್ಲಿಕ್ಕಿಲ್ಲ ನನ್ನ ನಂಬಿಕೆ. ಉದ್ದೇಶ ಚೆನ್ನಾಗಿರುವಾಗ ನಾವು ಅದನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಹೋದಾಗ ಯಾವುದೇ ರೀತಿಯ ಅಪಾಯ ಆಗಲಿ ಅಥವಾ ಯಾವುದೇ ರೀತಿಯ ಭಯ ಆಗಲಿ ಇರಬಾರ್ದು ನಮ್ಮೊಳಗೆ ಅಂತ. ಸೊ ನಿಮ್ಮ ನಿಲುವು ಅನ್ನುವಂಥದ್ದು, ನಿಮ್ಮೊಳಗಿನ ಧೈರ್ಯ ಅನ್ನುವಂಥದ್ದು ಒಳ್ಳೇದಿತ್ತು. ಹಾಗಾಗಿ ನಿಮಗೆ ದೇವರ ಆಶೀರ್ವಾದ ಖಂಡಿತ ಇದ್ದೇ ಇರ್ತದೆ ಅಂತ. ಆ ಉರಗಗಳನ್ನು ರಕ್ಷಿಸಿದರೆ ಉರಗಗಳ ಆಶೀರ್ವಾದವೇ ನಿಮಗೆ ಸಾಕು ಧೈರ್ಯ ಜೀವನಕ್ಕೆ ಅಂತ. ಯಾವೆಲ್ಲ ಹಾವುಗಳನ್ನು ಹಿಡಿದಿದ್ರು ಒಟ್ಟಾರಾಗಿ ಹೇಳೋದಾದ್ರೆ? ನಮಗೆ ಹಾವಿನ ಹೆಸರುಗಳಾಗಲಿ ಅದರ ವಿಧಗಳು ನಮಗೆ ಅಷ್ಟು ಐಡಿಯಾ ಇಲ್ಲ, ತಾವು ಹೇಳೋದಾದ್ರೆ ಯಾವೆಲ್ಲ ಹಾವನ್ನು ಹಿಡಿದಿದ್ರು? ಇಲ್ಲ, ಆಲ್ಮೋಸ್ಟ್ ಎಲ್ಲ ಜಾತಿಯ ಅಂದರೆ ವಿಷಪೂರಿತ ಹಾವುಗಳು ಇಲ್ಲಿ ಆಯಿತು ನನಗೆ. ಅಂದರೆ ಇಲ್ಲಿ ನಮ್ಮ ನಿಜವಾಗಿ ಹೇಳಿದರೆ ಇಂಡಿಯಾದಲ್ಲೇ ಇರೋದು ಒಂದು ನಾಗರಾವು ವಿಷಕಾರಿ, ಮತ್ತೆ ಇನ್ನೊಂದು ರಸಲ್ ವೈಪರ್ ಇದೆ ಕೊಳಕ್ ಮಂಡಲ, ಮತ್ತೆ ಸಾಸ್ಕೇಲ್ಡ್ ಅಂತ ವೈಪರ್ ಅಂತ ಇದೆ, ಮತ್ತೆ ಇನ್ನೊಂದು ಕಾಮನ್ ಕ್ರೇಟ್ ಅಂತ ಅಂದರೆ ಕನ್ನಡಿ ಹಾವು ಅಂತೇಳಿ. ಇದು 4 ಹೆಚ್ಚು ವಿಷದ. ಮತ್ತು ಇನ್ನೊಂದು ಕಿಂಗ್ಕೊಬ್ರಾ. ಕಿಂಗ್ಕೊಬ್ರಾ ನಮ್ಮ ಭಾಗದಲ್ಲಿಲ್ಲ, ಇಲ್ಲಿ ಹೆಚ್ಚಾಗಿ ಸಿಗೋದು ನಾಗರಾವು, ಕೊಳಕ್ ಮಂಡಲ ಅಂದರೆ ಕಂದಡಿ, ಕಟ್ಟದ ಹಾವು ಅಂತೇಳಿ ಕನ್ನಡಿ ಹಾವು. ಇದು 3 ಹೆಚ್ಚಾಗಿ ಸಿಗ್ತದೆ, ಅದು 3 ಆಗಿದೆ.
ಮತ್ತೆ ನಾನ್ ವೆನಮಸ್ ಸ್ನೇಕ್ಸ್ ಆಲ್ಮೋಸ್ಟ್ ಎಲ್ಲ ಸಿಕ್ಕಿದೆ, ಚಿನ್ನ ಜಾಸ್ತಿ ಸಿಕ್ಕಿದೆ. ಪಿಂಕ್ ಒಬ್ರು ಒಂದು ಸಿಕ್ಲಿಲ್ಲ ಅಷ್ಟೇ, ಈ ಕಡೆ ಇಲ್ಲ, ಈ ಭಾಗದಲ್ಲಿ ಇಲ್ಲ. ಓಕೆ, ಇದ್ರೆ ಅದು ಕೂಡ ಸಿಗ್ತಾ ಇದೆ. ಓಕೆ, ಸೊ ನಿಮಗೆ ಅದರಲ್ಲಿ ಒಂದು ರೀತಿಯ ಧೈರ್ಯದಲ್ಲಿ ಮುನ್ನುಗ್ತಾ ಇದ್ದೀರಾ. ಅದರ ನಡುವೆ ಇತರ ಪ್ರಾಣಿ ಪಕ್ಷಿಗಳನ್ನು ಕೂಡ ರಕ್ಷಣೆ ಮಾಡಿದ್ದೀರಾ. ಅದನ್ನು ಒಂದು ಸವಾಲಾದರೂ ಕೂಡ ಅದನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ತಾವು ಕೈ ಹಾಕಿದ್ದೀರಾ, ಅದರಲ್ಲಿ ಯಶಸ್ಸಾಗಿದ್ದೀರಾ ಕೂಡ. ಸೊ ಈ ಹಾವನ್ನು ಬಿಟ್ಟು ಇತರ ಪ್ರಾಣಿ ಪಕ್ಷಿಗಳಲ್ಲಿ ಯಾವುದು ನಿಮಗೆ ಒಂದು ರೀತಿಯ ಸವಾಲು ಅಂತ ಅನಿಸಿ? ಅಂದರೆ ಹೆಚ್ಚಾಗಿ ಕೆಲವೊಮ್ಮೆ ಬಾವಿಯಲ್ಲಿ ಏನಾದರೂ ಬಿದ್ದಿದ್ರೆ ಕಾಲ್ ಬರ್ತದೆ, ಅಂದರೆ ನಾಯಿ ಆಗಲಿ ಬೆಕ್ಕಾಗಲಿ ಅಂಥದ್ದು ಬಂದಾಗ ಹೋಗ್ಬೇಕಾಗ್ತದೆ. ಅಂದರೆ ಮನೆಯಲ್ಲಿ ಬಿಡಲ್ಲ, ಹೆಚ್ಚಾಗಿ ಬೈತಾರೆ ಹೋಗ್ಬೇಡ. ಅಂದರೆ ಬಾವಿಗಳಿದ್ರೊಳಗೆ ಯಾರಿಗೆ ಹೆದರಿಕೆ ಇರುತ್ತಲ್ಲ, ಅಂದರೆ ಹಾವು ಬಾವಿಯಲ್ಲಿದ್ರೆ ನಾವು ಇಳಿಬೇಕು ಅಂತಿಲ್ಲ, ನಾವು ಇಳಿಯ ತೆಗಿಲಿಕ್ಕೆ ಆಗ್ತದೆ. ಕೆಲವೊಮ್ಮೆ ನಾಯಿ ಮತ್ತು ಬೆಕ್ಕಲ್ಲಿದ್ರೆ ಇಳಿಲಿಕ್ಕೆ ಆಗಲ್ಲ, ಚಾನ್ಸ್ ಇಲ್ಲ, ಅಂದರೆ ಇಳಿಲೇಬೇಕಾಗ್ತದೆ ಕೆಲವೊಮ್ಮೆ ಟೈಮಲ್ಲಿ. ಆ ಟೈಮಲ್ಲಿ ಇಳಿದೀವಿ ಅಂದರೆ ಕೆಲವು ಎಷ್ಟು ದೊಡ್ಡ ಬಾವಿ ಸಹ ಬಾವಿಗೆ ಇಳಿಯೋರು ಬಂದು ನೋಡಿ ನಾವು ಇಳಿದಿಲ್ಲ ಅಂತೇಳಿ ಬಿಟ್ಟು ಹೋಗಿದ್ರು. ಓಕೆ, ನಾನು ನಿಮ್ಮ ಪ್ರೊಫೈಲಲ್ಲಿ ನೋಡಿದ ಪ್ರಕಾರ ಒಂದು ಮುಳ್ಳು ಹಂದಿಯ ಚಿತ್ರಣ ಕಂಡಿದ್ದು. ಎಸ್, ಅದರ ಬಗ್ಗೆ ಹೇಳಿ ಸರ್. ಅದು ಅದಷ್ಟು ಈಸಿ ಇಲ್ಲ, ಅಂದ್ರೆ ಅದರಲ್ಲಿ ಅದರ ಏನು ಜೀವದ ಸುತ್ತ ಮುಳ್ಳುಗಳಿರ್ತದೆ. ಸೊ ಅದನ್ನ ರೆಸ್ಕ್ಯೂ ಮಾಡೋದು ತುಂಬಾ ಸವಾಲಿನ ಕೆಲಸ. ಆ ಪ್ರಾಣಿಯ ಬಗ್ಗೆ ಜೊತೆಗೆ ಅದರ ರೆಸ್ಕ್ಯೂ ಬಗ್ಗೆ ಹೇಳಿ. ಅದು ಉಚ್ಚಿಲದ ಹತ್ರ ಒಂದು ಅಂದ್ರೆ ಅದು ಒಳ್ಳೆ ಬಾವಿ ಅಂತ ಹೇಳಿ ಪೊಟ್ಟು ಬಾವಿ ಒಂದು ಇತ್ತಿಲ್ಲ ತೋಟದಲ್ಲಿರೋದು. ಅದು ಫುಲ್ಲು ಅಂದ್ರೆ ಮಣ್ಣು ಜಾರಿತಾ ಇದೆ. ಒಂದು ದಿವಸ ಬೆಳಿಗ್ಗೆ ಒಬ್ರು ಅವ್ರ ಮನೆ ಓನರ್ ನೋಡುವಾಗ ಮುಳ್ಳಂದಿದೆ ಅಂತೇಳಿ ಫೋನ್ ಮಾಡಿದ್ರು. ಓಕೆ, ನನಗೆ ಫಸ್ಟ್ ಅದು ರೆಸ್ಕ್ಯೂ ಮುಳ್ಳಂದಿ. ಹೊರಟೆ ಹೋಗಿ ನೋಡುವಾಗ ಬಾವಿ ಒಳಗಿದೆ. ಇಮಿಡಿಯೇಟ್ ಒಂದು ನಮ್ಮದು ಇಲ್ಲಿ ಕುಲ್ಶೇಗದಲ್ಲಿ ಲಿಟಲ್ ಪೌಸ್ ಅಂತೇಳಿ ಒಂದು ಕ್ಲಿನಿಕ್ ಇದೆ, ವೆಟರ್ನರಿ ಕ್ಲಿನಿಕ್. ಅಲ್ಲಿ ಡಾಕ್ಟರ್ ಯಶಸ್ವಿ ನಿಂತಿದ್ದಾರೆ. ನನಗೆ ತುಂಬ ಸಾಕಾರ ಅವ್ರದ್ದು. ಅಂದರೆ ನನಗೆ ಹಾವಾಗಲಿ ಅಥವಾ ಇತರ ಪ್ರಾಣಿ ಆಗಲಿ ನಮಗೆ ಅದರ ಬಗ್ಗೆ ಗೊತ್ತಿಲ್ಲದಿದ್ದರೆ ನಾವು ಕೈ ಹಾಕೋ ಮುಂಚೆ ಅದರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ನಾನು ಇಮಿಡಿಯೇಟ್ ಅವ್ರಿಗೆ ಕಾಲ್ ಮಾಡಿದ್ದೆ, ಹೀಗಿದೆ ಡಾಕ್ಟರು, ಹೇಗೆ ಅದರದ್ದು ಅಂದರೆ ಅದು ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ ಹೇಳಿ. ಅವ್ರು ಹೇಳಿದ್ರು ಏನು ಅದು ಮುಳ್ಳಲ್ಲ, ನನಗೆ ಸಹ ಗೊತ್ತಿಲ್ಲ, ಇದು ಮುಳ್ಳು ರಟ್ಟಿಸ್ತದೆ ಕೆಲವರು ಹೇಳಿಕೊಂಡಿದ್ರು. ಹೌದು, ಮುಳ್ಳು ಅಂದ್ರೆ ಮುಳ್ಳು ರಟ್ಟಿಸ್ತದೆ ಅಂತ ಹೇಳ್ತಾರೆ. ಇಮಿಡಿಯೇಟ್ ಕಾಲ್ ಮಾಡಿದೆ, ಏನು ಹೀಗೆ ಆಗ್ತದ? ಇಲ್ಲ, ಮುಳ್ಳು ರಟ್ಟಿಸಲ್ಲ, ಬಟ್ ಟ್ರೈ ಮಾಡು ಅಂತ ಹೇಳಿದ್ರು. ಹಾಗೆ ಅದು ಬಾವಿಗೆ ಇಳಿಲೇಬೇಕಿತ್ತು. ಓಕೆ, ಬಾವಿಗೆ ಇನ್ನು ಅದರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೋಟೆಕಾರಿಯಿಂದ ರೇಷ್ಮಾ. ಓಕೆ, ಮಾತಾಡಿ ರೇಷ್ಮಾ ಅವರೇ. ವಿಘ್ನೇಶ್ ಆಚಾರ್ಯ ನಮ್ಮ ಜೊತೆಗೆ ಇದ್ದೀರಾ ಇವತ್ತು ಕಾರ್ಯಕ್ರಮದಲ್ಲಿ. ಹಲೋ ಸರ್, ನಮಸ್ತೆ. ಎಸ್, ಹೇಳಿ. ಹಲೋ ವಿಘ್ನೇಶ್ ಅವರೇ. ನಮಸ್ತೆ ಟೀಚರ್. ನಮಸ್ತೆ. ತುಂಬಾ ಖುಷಿ ಆಗ್ತದೆ ನಿಮ್ಮನ್ನು ಈ ವೇದಿಕೆಯಲ್ಲಿ ನೋಡಿ. ಇನ್ನೂ ದೊಡ್ಡ ಸ್ಟೇಜ್ ನಿಮ್ಗೆ ಸಿಗ್ಲಿ ಅಂತ ನನ್ನ ಆಶೀರ್ವಾದ. ಅದೇ ರೀತಿ ಹಾವಿಡಿಯುವಾಗ ನಿಮ್ಮ ಜಾಗ್ರತೆಯನ್ನು ನೀವು ಮಾಡ್ಕೊಳ್ಳಿ. ಖಂಡಿತ. ನಿಮ್ಮ ಆಶೀರ್ವಾದ ಖಂಡಿತ ಸರ್, ಯಾವಾಗ್ಲೂ ಇದೆ. ನಂಗೆ ಪ್ರೀತಿಯವರು, ಅಚ್ಚುಮೆಟ್ಟಿನವರವರು. ಓಕೆ, ಯಾಕಂದ್ರೆ ನಾನು ಪ್ರತಿ ಸಲ ನನ್ನ ಅಂಗನವಾಡಿ ಯಾವುದೇ ಕೆಲಸ ಸಮಸ್ಯೆಗಳು ಅವರ ಹತ್ರ ಹೇಳಿದ್ರೆ ತಕ್ಷಣ ನಂಗೆ ಸ್ಪಂದಿಸ್ತಾರೆ ಅವರು. ಓಕೆ, ತುಂಬಾ ಖುಷಿ. ಧನ್ಯವಾದಗಳು ಸರ್. ಧನ್ಯವಾದ. ಅಂಗನವಾಡಿ ಟೀಚರ್ ಈಗದ್ದು. ಓಕೆ, ಸೊ ನಿಮ್ಮ ಭಾಗದಲ್ಲಿ ಒಂದು ಸಾಮಾಜಿಕ ಚಟುವಟಿಕೆಯಲ್ಲಿ ತುಂಬಾ ಮುಂಚೂಣಿಯಲ್ಲಿ ಇದ್ದೀರಾ. ಜನ ಆ ರೀತಿಯಲ್ಲಿ ಪ್ರೀತಿಸ್ತಾರೆ, ಎಲ್ಲವೂ ಕೂಡ ಇದೆ. ಇವಾಗ ನಾವು ಮಾತನಾಡ್ತಾ ಇದ್ವಿ, ಬಾವಿಯೊಳಗೆ ಅಂದರೆ ಹಾಳದ ಕೆಟ್ಟು ಹೋದಂಥ ಬಾವಿ ಇದೆ, ಅದರೊಳಗೆ ಮುಳ್ಳು ಹಂದಿ ಸಿಕ್ಕಾಕೊಂಡು ಹೋದ್ರಿ, ಏನಾಯ್ತು? ಇಳಿಲೇಬೇಕಿತ್ತು ಬಾವಿಗೆ. ಇಳಿಯೋದೇ ಟ್ರೈ ಮಾಡಿದೆವು, ಆಗಲಿಲ್ಲ. ನಂತರ ನಾನೇ ಅಂದರೆ ಇಳಿಲಿಕ್ಕೆ ಧೈರ್ಯ ಬೇಕು. ನಾನು ಇನ್ನೊಬ್ಬರ ನಂಗೆ ಇಳಿಸ್ಲಿಕ್ಕೆ ನಂಗೆ ಅಂದರೆ ಹೆಚ್ಚು ಕಮ್ಮಿ ಆದರೆ ನನ್ನಿಂದ ಆಗಿ ಆದದ್ದು ಅಂತ ಹೇಳಿ. ಸೊ ನಾನು ಅಂಥ ರಿಸ್ಕ್ ಯಾವಾಗಲೂ ತೆಗಿಯಲ್ಲ, ನಾನೇ ಟ್ರೈ ಮಾಡ್ತೇನೆ. ಹಾಗೆ ನನ್ನದು ಗೆಳೆಯರು ಇದ್ರು ಒಟ್ಟಿಗೆ, ಕರೆದೆ, ಇಮಿಡಿಯೇಟ್ ಬಂದರು, ಟ್ರೈ ಮಾಡಿದೆ ಇಳಿಲಿಕ್ಕೆ. ಇಳಿದು ತೆಗಿಲಿಕ್ಕೆ ಡ್ರಮ್ ಎಂತೆಲ್ಲ ಇದ್ದೆ, ಅಂದರೆ ಕರೆಕ್ಟ್ ಮೆಥಡ್ಸ್ ಗೊತ್ತಿಲ್ಲ. ಡ್ರಮ್ ಅದು ಇದು ಅಂತೇಳಿ ಇದು ನೆಟ್ಟಲ್ಲಿ ಹಾಕಿ ಟ್ರೈ ಮಾಡಿದೆವು, ಬಟ್ ಆಗಲ್ಲ. ನಂತರ ಇಮಿಡಿಯೇಟ್ ಯಶಸ್ವಿ ಡಾಕ್ಟ್ರಿಗೆ ಕಾಲ್ ಮಾಡಿದೆ, ಅವರು ಬಂದರು. ಅವ್ರು ಬಂದು ನಾವು ಟ್ರೈ ಮಾಡುವಾಗ ನಂತರ ಇಲ್ಲಿ ಅನಿಮಲ್ ಕೇರ್ ಟ್ರಸ್ಟ್ ಇದೆಯಲ್ಲ ಶಕ್ತಿನಗರ, ಅಲ್ಲಿದ್ದು ವಾಲಂಟಿಯರ್ಗೆ ಅವ್ರಿಗೆ ಕಾಲ್ ಮಾಡಿದ್ರು. ನಂತರ ಅಲ್ಲಿಂದ ನೆಟ್ ಇದೆಲ್ಲ ತಂದು ಇಕ್ವಿಪ್ಮೆಂಟ್ ಅವತ್ತು ತೆಗ್ದೇವು ಅದನ್ನು. ಅದೊಂದು ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಓಕೆ, ಅಂದರೆ ಅಂಥ ಪ್ರಾಣಿಗಳನ್ನು ಕೂಡ ರಕ್ಷಣೆ ಮಾಡುವ ವಿಧಾನಗಳು ಕೂಡ ನಿಮಗೆ ಕಲ್ತ ಹಾಗಾಯ್ತು. ಹೌದು, ಒಂದು ಸವಾಲನ್ನ ಗೆದ್ದಾಗ. ಹೌದು, ಅದೇ ಪ್ರತಿ ರೆಸ್ಕ್ಯೂ ಅಲ್ಲಿ ನನಗೊಂದು ಹೊಸತು ಕಲೀಲಿಕ್ಕೆ ಸಿಗ್ತದೆ. ಓಕೆ, ಅಂದರೆ ಕಲ್ತದೇ ಹಾಗೆ, ಒಂದು ರೆಸ್ಕ್ಯೂ ಆದ ಕೂಡಲೇ ಅಲ್ಲಿ ಏನಾದರೂ ಹೊತ್ತು ಕಲೀಲಿಕ್ಕೆ ಸಿಗ್ತದೆ, ನೆಕ್ಸ್ಟ್ ಇದರಲ್ಲಿ ಅದನ್ನು. ಓಕೆ, ಸೊ ತಾವು ಇದರ ಜೊತೆಯಲ್ಲಿ ನಿಮ್ಮದು ಉದ್ಯಮವೋ ಉದ್ಯೋಗವೋ ಒಟ್ಟಿನಲ್ಲಿ ಏನೋ ಒಂದು ಜೀವನಕ್ಕಾಗುವಂಥ ಮಾಡ್ಕೊಳ್ತಾ ಇದ್ದೀರಾ ಇಂಟೀರಿಯರ್ ಡಿಸೈನರ್ ಆಗಿ. ಸೊ ಯಾವ ಕಾಲೇಜಲ್ಲಿ ಶಿಕ್ಷಣವನ್ನು ಪೂರೈಸಿ ಅಲ್ಲಿ ಶಿಕ್ಷಣ ಹೇಗಾಯಿತು, ಜೊತೆಗೆ ಆ ಬಳಿಕ ಅದು ಉದ್ಯಮವೋ ಉದ್ಯೋಗವಾಗಿಯೂ ಹೇಗೆ ಬದಲಾಯಿತು ಅಂತ? ಶ್ರೀದೇವಿ ಕಾಲೇಜ್ ಬಳಲ್ಬಾಗಲ್ಲಿ BSc ಮಾಡಿದೆ ಇಂಟೀರಿಯರ್ ಡಿಸೈನಿಂಗ್. ಅಲ್ಲಿ ಸಹ
ಕಲಿತಿರುವಾಗಲೇ ಲೆಕ್ಚರ್ಸ್ನವ್ರು ಒಳ್ಳೆಯದು, ತೊಂದರೆ ಇಲ್ಲ, ಸಹಪಾಠಿಗಳು ಒಳ್ಳೆಯದು. ಅಂದರೆ ನಾ ಫಸ್ಟ್ ಇಯರ್ ಎಕ್ಸಾಮ್ ಆಗಿ ಸೆಕೆಂಡ್ ಸೆಮ್ ಆಗಿ ನಂತರ ಲೀವ್ ಇರುತ್ತಲ್ಲ, ಆ ಟೈಮಲ್ಲಿ ನಂದೊಬ್ಬರು ಪರಿಚಯದವರು ನನ್ನೊಬ್ಬರು ಅಂಕಲ್ ಇದ್ದಾರೆ ಶ್ರೀಪ್ರಸಾದ್ ಅಂತೇಳಿ, ಅವರ ಥ್ರೂ ಅಲ್ಲಿ ಕಿರಣ್ ದೇವಾಡಿಗ್ ಅಂತೇಳಿ ಕೊಂಚಾಡಿಯಲ್ಲಿ ಎಮರಾಲ್ಡ್ ಒಂದು ಎಂಟರ್ಪ್ರೈಸ್ ಅಂತ ಕಂಪನಿ ಇದೆ, ಅಲ್ಲಿ 1 ಮಂತ್ ನಾನು ಸುಮ್ಮನೆ ಕೇಳಿದೆ, ಹೀಗೆ ಲೀವ್ ಇದೆ ನಾನು ಕಲೀಲಿಕ್ಕೆ ಬರಬೇಕಾ ಅಂತ ಹೇಳಿ, ಫಸ್ಟ್ ಇಯರ್ ಆದ ಕೂಡಲೇ. ಓಕೆ. ಆಗ ಅವರು ಓಕೆ ಬನ್ನಿ ಅಂತ ಹೇಳಿದ್ರು, ಇಮಿಡಿಯೇಟ್ ಹೇಳಿದರು ಬನ್ನಿ ತೊಂದರೆ ಇಲ್ಲ ಅಂತ. ಹಾಗೆ 1 ಮಂತ್ ಲೀವಲ್ಲಿ ಹೋದೆ. 1 ಮಂತ್ ವರ್ಕ್ ನೋಡಿದ ನಂತರ ಅವರೇ ಕೇಳಿದರು ಕಂಟಿನ್ಯೂ ಮಾಡ್ತೀಯಾ ಅಂತ ಕೇಳಿದರು. ಓಕೆ. ಕಾಲೇಜ್ ಸ್ಟಾರ್ಟ್ ಆದ ನಂತರ ಸಹ ಹೇಗೆ ಮಾಡ್ಬೋದು ಅಂತ ಪಾರ್ಟ್ ಟೈಮ್ ಆಗಿ. ಆದರೆ ನಂತರ ಕಾಲೇಜ್ ನಂತರ ಈವ್ನಿಂಗ್ ಟೈಮ್ ಹೋಗಿ ಡಿಸೈನ್ ಏನಿದೆ ಅದು ಮಾಡ್ಕೊಂಡು ಬರ್ತಿದ್ದೆ. ಈವ್ನಿಂಗ್ 4 o'clock ನಂತರ ಆಫೀಸ್ಗೆ ಹೋಗಿ ಸ್ವಲ್ಪ ಹೊತ್ತು ವರ್ಕ್ ಮಾಡಿ ಮತ್ತೆ ಬರ್ತಿದ್ದೆ. ಮತ್ತು 3rd ಇಯರ್ ಆಗುವಾಗ ಕೇಳಿದ್ರು ಫುಲ್ ಟೈಮ್ ಆಲ್ಮೋಸ್ಟ್ ಆಗುದಾರ ಅಂದರೆ ಇನ್ ಕೇಸ್ ಬರ್ಲಿಕ್ಕೆ ಆಗ್ತದೆ ಅಂದರೆ ಅವ್ರಿಗೆ ಇನ್ನೊಂದು ಪ್ರಾಜೆಕ್ಟ್ಸ್ ಇತ್ತು, ಒಂದು ಅಲ್ಲಿ ಸಹ ಪ್ರಾಜೆಕ್ಟ್ ನೋಡ್ಲಿಕ್ಕೆ ಜನ ಬೇಕಿತ್ತು. ಕಾಲೇಜಲ್ಲಿ ತೊಂದರೆ ಇಲ್ಲ, ಅಂದರೆ ಕಾಲೇಜಿದ್ದು ನಮ್ಮದು ಸಬ್ಮಿಷನ್ ಎಲ್ಲ ಕಂಪ್ಲೀಟ್ ಅಂದರೆ ಆಲ್ಮೋಸ್ಟ್ ಫಿನಿಶ್ ಇರ್ತದೆ. ಸೊ ಲೆಕ್ಚರ್ಸ್ನವರು ಒಳ್ಳೆದ್ರಲ್ಲಿದ್ದರು, ಅಟೆಂಡೆನ್ಸ್ ಪ್ರಾಬ್ಲಮ್ ಇಲ್ಲ. ಅಂದರೆ ಕಾಲೇಜಲ್ಲಿ ಜಾಸ್ತಿ ಅಲ್ಲಿ ಕಲಿಯಲು ಸಿಗ್ತಿತ್ತು ನನಗೆ. ಸೊ ಪ್ರಾಕ್ಟಿಕಲ್ ಜಾಸ್ತಿ ಇತ್ತು. ಹಾಗೆ 3rd ಇಯರ್ ಸಹ ಆಲ್ಮೋಸ್ಟ್ ಒಂದು ಕ್ಲಾಸ್ ಬಂಕ್ ಮಾಡಿದ್ರು ಸಹ ನನ್ನ ಫ್ರೆಂಡ್ಸ್ ಅವರು ಹೊರಗೆ ಹೋದ್ರೆ ನಾನು ಕ್ಲಾಸ್ ಬಂಕ್ ಮಾಡಿ ಸೀದಾ ಸೈಟಿಗೆ ಹೋಗ್ತಿದ್ದೆ, ಕೆಲಸ ಸೈಟಿಗೆ ಹೋಗಿ ಪ್ರಾಜೆಕ್ಟ್ ನೋಡ್ತಿದ್ದೆ. ಹಾಗೆ ಸುಲಭದಲ್ಲಿ ನನಗೆ ಆ ಟೈಮಲ್ಲಿ ಜಾಬ್ ಆಗಿತ್ತು, ಅಂದರೆ ಕಲೀಲಿಕ್ಕೆ ಸಿಕ್ಕಿತ್ತು ನಂಗೆ ಒಳ್ಳೆ ಅವಕಾಶ, ಎಕ್ಸ್ಪೀರಿಯನ್ಸ್ ಕೂಡ ಆಯ್ತಲ್ವಾ? ಹೌದು. ಹಾಗೆ ಅದ್ರ ನಂತರ ಕಾಲೇಜ್ ನಂತರ 1 year ಕಂಟಿನ್ಯೂಸ್ ಮಾಡಿದೆ ಅಲ್ಲಿ. ಮತ್ತೆ ಬಿಟ್ಟು ನಾನು ಫ್ರೀಲಾನ್ಸ್ ಆಗಿ ಸ್ಟಾರ್ಟ್ ಮಾಡಿದೆ ಅಂತ. ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಅದು ಸ್ಟಾರ್ಟ್ ಮಾಡಿದಾಗ ನಿಮಗೆ ಹೇಗನ್ನಿಸ್ತು ಮೊದಲ ಪ್ರಾರಂಭದ ದಿನಗಳು? ಇಲ್ಲ, ನಾನು ಸ್ಟಾರ್ಟ್ ಮಾಡಿದ ಕೂಡಲೇ ಅಂದರೆ ನಾನು ಅಲ್ಲಿ ಕೆಲಸ ಬಿಡುವಾಗ ನನ್ನ ಕೈಯಲ್ಲಿ ಬೇರೆ ಕೆಲಸ ಇಲ್ಲ ಆಯಿತು. ನನ್ನ ಕೈಯಲ್ಲಿ ಏನಿಲ್ಲ, 0. ಬಿಟ್ಟಾಗ ಸ್ವಲ್ಪ ಟೈಮ್ ಆಗಲೇ ಕಾಲ್ ಬಂತು, ಅಂದರೆ ನನ್ನ ಗುರ್ತದವರೊಬ್ಬರು ಒಂದು ಕಡೆ ಸಿಕ್ಕಿ ಕೇಳಿದರು ಏನು ಮಾಡ್ತೀನಿ ಈಗೀಗ ಸ್ವಂತ ಮಾಡ್ತಿದ್ದೇನೆ ಹೇಳುವಾಗ ಅವ್ರು ಕರೆದು ನಂದೊಂದು ಮನೆಯಲ್ಲಿ ಕೆಲಸ ಇದೆ ಅಂತ ಹೇಳಿದರು. ಹಾಗೆ ಸ್ಟಾರ್ಟ್ ಆದ್ದು. ಅಂದರೆ ಕಂಟಿನ್ಯೂಸು ಅದರಲ್ಲದೆ ಕೆಲವರೊಟ್ಟಿಗೆ ಕನ್ಸಲ್ಟೆನ್ಸಿ ಮಾಡ್ತಿದ್ದೆ ಕೆಲವ್ರದ್ದು, ಅಂದರೆ ಇನ್ ಕೇಸ್ ಅವರಿಗೆ ಫ್ಯೂಚರ್ ಸೈಟ್ ನೋಡ್ಲಿಕ್ಕೆ ಆಗಲ್ಲ ಅವರೊಟ್ಟಿಗಿದ್ದೆ ನಾನು ಸೈಟ್ ನೋಡ್ತಿದ್ದೆ. ಹಾಗೆ ತೊಂದರೆ ಹೇಗೆ ನಡೀತಾ ಇದೆ ಸರ್ ಇವಾಗ? ತೊಂದರೆ ಇಲ್ಲ, ಅಂದರೆ ನಂದು ಅಂತ ಹೇಳಿದರೆ ನಾನು ಆಫೀಸ್ ಮಾಡಲಿಲ್ಲ, ಫ್ರೀಲಾನ್ಸ್ ಆಗಿ ಮಾಡ್ತಿರೋದು. ಅಂದರೆ ಕಾಂಟ್ಯಾಕ್ಟ್ ಹೇಳಿದರೆ ಒಂದು ಕೆಲಸ ಆಗಿ ಅದನ್ನು ನೋಡಿ ಅಥವಾ ನನ್ನ ಗುರ್ತದಲ್ಲೇ ಬಂದಲ್ಲದೆ ನಂದು ಎಕ್ಸ್ಟ್ರಾ ಅಡ್ವರ್ಟೈಸ್ಮೆಂಟ್ ಅಂತ ಎಲ್ಲ ಆಗಲಿಲ್ಲ. ಸೊ ಪ್ರಚಾರ ಬಯಸಿಲ್ಲ, ಪ್ರಚಾರ ಆಗಿಲ್ಲ, ಆದರೂ ಕೂಡ ನಿಮ್ಮ ಕೆಲಸ ಏನೋ ಒಂದು ಆಗ್ತಿದೆ. ಓಕೆ. ಸೊ ಈ ಕೆಲಸದ ನಡುವೆ ಈ ಸಮಾಜ ಸೇವೆ ಇರ್ಬೋದು ಅಥವಾ ಹಾವುಗಳ ರಕ್ಷಣೆ ಇರ್ಬೋದು, ನಾನು ಕೇಳೋದು ನಿಮ್ಮ ಹತ್ರ, ಸಮಯ ಹೊಂದ್ಕೊಳ್ಳುತ್ತಾ ನಿಮಗೆ ಅಂತ? ಅದೇ ಹೇಳಿದಲ್ಲ, ಅಂದರೆ ಬೇರೆ ಕಂಪನಿಯಲ್ಲಿಲ್ಲ, ನಾನು ಸ್ವಂತ ಆದ ಕಾರಣ ನನಗೆ ಒಂದ ಕ್ಲೈಂಟ್ ಒಟ್ಟಿಗಿದ್ರೆ ಕೆಲವೊಮ್ಮೆ ಆಗಲ್ಲ, ಇಲ್ಲ ಫ್ರೀ ನಾನು ಇಲ್ಲಾಂದ್ರೆ ಯಾರ ಹತ್ರ ನಾನು ಕೇಳ್ಬೇಕಂತಿಲ್ಲ. ನನಗೆ ಈಗ ಹೊರಗೆ ಹೋಗ್ಲಿಕ್ಕಿದೆ, ನನಗೆ ಅಥವಾ ರಜೆ ಬೇಕು ಹಾಗೇನಿಲ್ಲ, ಕಾಲ್ ಬಂದರೆ ಇಮಿಡಿಯೇಟ್ ಅಟೆಂಡ್ ಮಾಡ್ತೇನೆ, ಅಂದರೆ ಅಡ್ಜಸ್ಟ್ ಮಾಡ್ತೇನೆ. ಒಂದು ಕೆಲಸದವ್ರಿಗೆ ಹೇಳಿ ಕೆಲಸ ಹೊರತು ನೋಡ್ಲಿಕ್ಕೆ ಹೇಳಿ ಇಮಿಡಿಯೇಟ್ ಅಟೆಂಡ್ ಮಾಡ್ಲಿಕ್ಕೆ ಆಗ್ತದೆ. ರಕ್ತದಾನ ಶಿಬಿರದಲ್ಲಿ ಭಾಗವಹಿಸ್ತೀರಾ, ಅಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡಬೇಕಂತ ಅನ್ನುವಂಥ ಚಿಂತನೆಗಳಿದೆ. ಜೊತೆಗೆ ಬೀಚ್ ಕ್ಲೀನಿಂಗ್ ಇರ್ಬೋದು, ಸ್ವಚ್ಛ ಭಾರತ ಅಭಿಯಾನ ಇರ್ಬೋದು, ಈ ರೀತಿಯ ಎಲ್ಲ ಏನು ಕೆಲಸ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ಇರ್ತೀರಾ. ಇವೆಲ್ಲ ಯಾಕಾಗಿ ನಿಮ್ಮ ಆಲೋಚನೆಯಲ್ಲಿ ಬಂತು? ಎಲ್ಲೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ? ಅಂದರೆ ನಂದು ವಾತಾವರಣದಾಗಿದೆ ಸರ್, ನಮ್ಮದು ಹುಡುಗರು ಅಲ್ಲಿ, ನಂದು ಸಾರ್ವಜನಿಕ ಗಣೇಶ ದೇವ ಸಮಿತಿ ಇದೆ, ಅಲ್ಲಿದ್ದೇನೆ ಈಗ, ಕಮಿಟಿ ಮೆಂಬರ್ ಆಗಿದ್ದೇನೆ, ಜಾಯಿಂಟ್ ಸೆಕ್ರೆಟರಿ ಆಗಿ. ಈಗ ಅಲ್ಲಿದು ಹುಡುಗರು ಅಂದರೆ ನಾವು ಅಲ್ಲಿ ಕಂಟಿನ್ಯೂಸ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿರ್ತೇವೆ. ಗಣೇಶೋತ್ಸವ ಆಗಲಿ, ಅಲ್ಲೇ ವೈದ್ಯಕೀಯ ಶಿಬಿರ ಅಲ್ಲೇ ಆಗೋದು, ರಕ್ತದಾನ ಶಿಬಿರ. ಹಾಗೆ ನನ್ನ ವಾತಾವರಣ ಅಂತದಿರುವಾಗ ನಮಗೆ ಅಂಥ ಸಪೋರ್ಟ್ ಇದೆ. ಈಗ ಆಶಿಗೂ ಆಗಲಿ, ಪ್ರವೀಣಣ್ಣ ಆಗಲಿ, ಸುಜಿತ್ ಅವರೆಲ್ಲ ಒಟ್ಟಿಗಿರುವವರೇ, ಅಂದರೆ ಎಲ್ಲರೂ ಸಹ ಇಂಥದ್ದು ಆ್ಯಕ್ಟಿವಿಟೀಸ್ ಮಾಡಿಕೊಂಡೇ ಇರ್ತೇವೆ ನಾವು. ಅಂತ ಸಪೋರ್ಟ್ ಯಾವಾಗಲೂ ಸಿಗ್ತಾ ಇದೆ. ಹಾಗೆ ನಮಗೆ ನಿಮ್ಮ ಊರಿನ ಯುವ ಪಡೆ ಅನ್ನುವಂಥದ್ದು ಅಷ್ಟು ಶಕ್ತಿಯುತವಾಗಿದೆ ಅಂತ. ಹೌದು, ಅಂದರೆ ಜನಸಂಖ್ಯೆ ಜಾಸ್ತಿ ಅಂತ ಹೇಳಿಲ್ಲ, ಇರುವ ಸಂಖ್ಯೆ ಒಳ್ಳೇದಿದೆ, ಉತ್ತಮ ಇದೆ. ಅಂದ್ರೆ ಎಲ್ಲರೂ ಸಹ ಅಂತದೇ ಮೆಂಟಾಲಿಟಿ ಇರುವಾಗ ನಮಗೆ ಸುಲಭ. ಜನ ಎಷ್ಟಿದ್ದಾರೆ ಮುಖ್ಯ ಅಲ್ಲ, ಇರೋರು ಹೆಂಗಿರ್ತಾರೆ. ಹೌದು. ಹಾಗಾಗಿ ನಿಮ್ಮ ಜೊತೆ ಇರುವಂತ ಆ ಭಾಗದ ಯುವಕರು ಅಷ್ಟು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಅದೆಲ್ಲ ಸಾಧ್ಯ ಆಗಿ ಬಂದಿದೆ ಅಂತ ಹೇಳ್ಬೋದು ಸರ್. ಇನ್ನು ಕೇಳಬೇಕು ನಾನು, ಸೈಕ್ಲಿಂಗ್ ಜೊತೆಗೆ ಬೈಕ್ ರೈಡಿಂಗ್ ಅನ್ನುವಂಥದ್ದು ಹವ್ಯಾಸ ಇದೆ. ಇದು ಎಷ್ಟು ಸಮಯದಿಂದ ಆಗ್ತಾ ಇದೆ, ಹೇಗಾಗ್ತಾ ಇದೆ? ಬೈಕ್ ರೈಡಿಂಗ್ ಹೇಳಿದ್ರೆ ನಂದು ಕಾಲೇಜ್ 3rd year ಅಲ್ಲಿ ಬೈಕ್ ತೆಗ್ದದ್ದು ನಾನು, ಫಸ್ಟ್ ಬೈಕ್. ಅದು ತೆಗಿವಾಗಲೇ ಒಳ್ಳೆ ತೆಗಿಬೇಕು ಅಂತ ಆಯ್ತು, ರಾಯಲ್ ಎನ್ಫೀಲ್ಡ್ ತೆಗ್ದೆ. ಹಾಗೆ ಅದ್ರ ನಂತರ ಮ್ಯಾಂಗ್ಳೂರ್ ಬುಲ್ಸ್ ಅಂತ ಮ್ಯಾಂಗ್ಳೂರ್ ಒಂದು ಕ್ಲಬ್ ಇದೆ, ಬ್ಲಡ್ ಕ್ಲಬ್. ಒಂದು ಈವೆಂಟ್ ಅಲ್ಲಿ ಅವರನ್ನು ನೋಡಿದೆ, ಹಾಗೆ ಹೋಗಿ ಮಾತಾಡುವಾಗ ನಾನು ಸೇರ್ತೇನೆ ಹೇಳುವಾಗ ಬನ್ನಿ ಅಂತ ಹೇಳಿದ್ರು. ಹಾಗೆ ಆ ಕ್ಲಬ್ಬಲ್ಲಿ ಆಕ್ಟಿವ್ ಮೆಂಬರ್ ಆಗಿದ್ದೇನೆ ಈಗ. ಹಾಗೆ ಆ ಕ್ಲಬ್ ಸಪೋರ್ಟ್ ಇದೆ. ಅಂದರೆ ನಾನು ಲಾಂಗ್ ರೈಡ್ ಅಂತೇಳಿ ತುಂಬ ಅಂದರೆ 2-3 days ಇದಲ್ಲ ಅಂಥದ್ದೆಲ್ಲ ಹೋಗ್ಲಿಲ್ಲ. ಅಂದರೆ ಅಂಥದ್ದು ಹೋಗೋ ಟೈಮ್ ನನಗೆ ಅಂಥದ್ದು ಬೇರೆಲ್ಲ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಹೌದು, 1 day ರೈಡ್ ಅಥವಾ 1 night ಸ್ಟೇ ಇದ್ದರೆ ನಾವು ಹೋಗ್ತೇವೆ ಬರ್ತೇವೆ.
ಹಾಗೆ ರೈಡಿಂಗಿಗೆ ಆ ಕ್ಲಬ್ಗೆ ಸಪೋರ್ಟ್ ಇದೆ. ಸೈಕ್ಲಿಂಗ್ ಹೀಗೆ ಸೈಕ್ಲ್ ಮೊದಲಿಂದಲೇ ಇಷ್ಟ. ಸಣ್ಣದಿರೋದ್ರಲ್ಲೇ ನಾನು ಮನೇಲಿ ಸೈಕಲ್ ಇಲ್ಲ ಅಂತ ಹೇಳಿಲ್ಲ. ನನಗೆ ಅಂದ್ರೆ ಬುದ್ಧಿ ಬಂದಿದ್ದರೆ ಮನೇಲಿ ಸೈಕಲ್ ಉಂಟು. ಹಾಗೆ ಅದರಿಂದಾಗಿ ನಿಮ್ಮ ಹತ್ರ ಕೇಳಬೇಕು ಸರ್, ನೀವು ನಿಮ್ಮ ಮನೆಯಲ್ಲಿ ಪ್ರಿಪೇರ್ ಆಗುವಂಥ ತಯಾರಾಗುವಂಥ ಗಣಪತಿ ವಿಗ್ರಹಗಳು ಎಲ್ಲೆಲ್ಲ ಪೂಜೆಗೆ ಸಲ್ಲುತ್ತೆ ಅಂತ, ಆ ಗಣಪತಿಗಳಿಗೆ ಯಾವೆಲ್ಲ ಕಡೆಗಳಲ್ಲಿ ಅಂದರೆ ಈ ಚೌತಿ ಬಂದಾಗ ಎಲ್ಲೆಲ್ಲ ಕಾಣಬಹುದು ನಾವು? ದೊಡ್ಡದಿರುವುದು ಈಗ ಅಲ್ಲಿ ಬೀರಿ ಗಣೇಶೋತ್ಸವ ಇದೆ. ಮತ್ತೆ ಅಲ್ಲಿ ಕೊಟಗರಲ್ಲಿ ಇನ್ನೊಂದು ವಿದ್ಯಾ ಗಣಪತಿ ಅಂತ ಇದೆ, ಅಲ್ಲಿದೆ. ಅಂದ್ರೆ ಮೊದಲು ಸ್ಟಾರ್ಟ್ ಆದದ್ದೇ ಒಂದು ಗಣಪತಿ ಇದ್ದದ್ದು. ಅಂದ್ರೆ ನಮ್ಮ ಮನೇಲಿ ಚೌತಿ ಇದೆ, ನಾವು ಮೂರ್ತಿ ಇರ್ತೇವೆ. ತಂದೆ ಅದನ್ನು ಮಾಡ್ತಿದ್ರು ಫಸ್ಟ್, ಅದ ನಂತರ ಶಾಲೆದೊಂದು ಬಂತು. ಹಾಗೆ ಒಂದೊಂದು ಸೇರಿ ಈಗ ಈ ಸತಿ ಒಂದು 15 ಇತ್ತು. ಹಾಗೆ ಅಲ್ಲಿ ಹತ್ರದೆರಡು, ಮತ್ತೆ ಮ್ಯಾಂಗ್ಳೂರು ಬಜಲ್ ಹತ್ರ ಒಂದು ಇದೆ, ಅದೊಂದು ಈ ಸಲ ಹೊಸದು ಬಂದದ್ದು. ಹಾಗೆ ಸಾರ್ವಜನಿಕ ಮತ್ತೆ ಇದು ಸೇರಿ ಒಂದು 15 ಇದೆ. ಹತ್ರದೇ ಒಂದು ಅರೆಕಳ, ಕುಂಪಲ, ಬೀರಿ, ಮತ್ತೆ ಇಲ್ಲಿ ಮಂಗಳೂರು. ಇನ್ನೊಂದು ಕರೆ ಇದೆ ಸರ್ ಕಾರ್ಯಕ್ರಮ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸಾತ್ವಿಕ್ ಅಂತ ಹೇಳಿ, ನಾನು ಕೊಕ್ಕೆ ಸುಬ್ರಹ್ಮಣ್ಯದಿಂದ ಕರೆ ಮಾಡ್ತಾ ಇದ್ದೇನೆ ಸರ್. ಮಾತಾಡಿ ಸರ್. ವಿಘ್ನೇಶ್ ಅವರೇ ನಮಸ್ತೆ. ನಮಸ್ತೆ. ನಾನು ಈ ವಾಹಿನಿ ಮುಖಾಂತರ ಹೇಳುದೇನು ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಆ ಏಜ್ ಅಲ್ಲಿ ಇಷ್ಟೊಂದು ಸಮಾಜಗೋಸ್ಕರ ತ್ಯಾಗ ಮಾಡ್ತಿರೋ ಒಂದೇ ಶಕ್ತಿ ವ್ಯಕ್ತಿ ಅಂತ ಹೇಳಿದ್ರೆ ವಿಘ್ನೇಶ್ ಅಂತ ಹೇಳಲಿಕ್ಕೆ ನಾನು ಮುಜುಗರ ಮಾಡುದಿಲ್ಲ ಖಂಡಿತವಾಗಿಯೂ. ಯಾಕೆಂತ ಹೇಳಿದ್ರೆ ನಾನು ಅವನೊಟ್ಟಿಗೆ ಕೆಲವು ಸಮಯಗಳನ್ನು ದಿನದಲ್ಲಿ ಕಳೀತೇನೆ. ಒಂದು ಮಂತ್ಲಿ ಒಮ್ಮೆ ಆದ್ರೂ ನಾನು ಅವನನ್ನು ಮೀಟ್ ಆಗ್ತೇನೆ. ಆ ಟೈಮ್ ಅಲ್ಲಿ ನಾವು ಫ್ರೆಂಡ್ಸ್ ಎಲ್ರು ಒಟ್ಟಿಗಿದ್ರು ಅವನಿಗೆ ಒಂದಾದ್ರೂ ಕರೆ ಬಂದೇ ಬರ್ತದೆ, ವಿಘ್ನೇಶ್ ನನಗೆ ಬ್ಲಡ್ ಬೇಕು ಅಂತ. ಒಂದು ರಕ್ತದಾನ ಶಿಬಿರ ಮಾಡುದಲ್ಲ, ಅದು ಪ್ರತಿದಿನ ಆ ಶಿಬಿರದ ರೀತಿಯಲ್ಲಿ ಕೆಲಸ ಮಾಡುದಿದೆ ಅಲ್ಲ, ಅದು ಖಂಡಿತ ಅವರಿಗೆ ಸಲ್ತದೆ. ಅವರು ತುಂಬಾ ಉತ್ತಮ ಕೆಲಸ ಮಾಡ್ತಿದ್ದಾರೆ ಆ ವಿಷಯದಲ್ಲಿ. ಹಾಗೇನೆ ಯಾವುದೇ ಒಂದು ಕರೆಗಳನ್ನು ಅವರು ನೆಗ್ಲೆಕ್ಟ್ ಮಾಡದೆ, ಯಾವುದೇ ಒಂದು ದಿನ ಸಹ ಒಂದು ಇದು ಬರ್ತಾ ಉಂಟು ಅಂತ ಹೇಳಿ ನೆಗ್ಲೆಕ್ಟ್ ಮಾಡದೆ ಅಟೆಂಡ್ ಮಾಡುವಂತ ಸಿನ್ಸಿಯರಿಟಿ ಅವ್ರ ಹತ್ರ ಉಂಟು. ಆದ ಕಾರಣ ಅವರು ಅರ್ಹರ. ಈಗ ನೀವು ಕರ್ಕೊಂಡು ಬಂದ ವೇದಿಕೆಯಲ್ಲಿ ಕೂರಿಸಿದಕ್ಕೆ ನಾನು ಧನ್ಯವಾದ ನಿಮಗೆ ಸ್ಪಂದನ ಟಿವಿ ಅವರಿಗೆ ತಿಳಿಸ್ತಾ ಇದ್ದೇನೆ ಸರ್. ನಮ್ಮ ಕರ್ತವ್ಯ ಸರ್. ಇವರ ಬಹಳಷ್ಟರ ಹತ್ತಿರದಿಂದ ಕಂಡವರು ತಾವು, ಒಟ್ಟಿಗೆ ಕಲ್ತವರು. ಏನ್ ಹೇಳ್ತೀರಾ ಸರ್ ಇನ್ನು ಇವರ ಮುಂದಿನ ಭವಿಷ್ಯ? ನಮಗೆ ತುಂಬಾ ಹೆಮ್ಮೆ ಆಗ್ತದೆ ಸರ್, ಅವರಿಗೆ ಹೀಗೆ ಉತ್ತಮವಾಗಿ ಸಾಧನೆ ಮಾಡ್ಲಿ, ಹಾಗೇನೆ ಅವರ ಉದ್ಯೋಗ ಉತ್ತಮವಾಗಿ ಬೆಳೀಲಿ ಸರ್ ಅಂತ ನಾವು ಕೇಳಿಕೊಳ್ತಿದ್ದೇನೆ. ಹಾಗೇನೆ ಅವರ ಸಾಧನೆಯನ್ನು ಇನ್ನಷ್ಟು ಜನ ಗುರುತಿಸಬೇಕು ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ ಸರ್. ಧನ್ಯವಾದ. ಥ್ಯಾಂಕ್ ಯು. ಸೊ ವಿಘ್ನೇಶ್ ಅವರು, ತಮ್ಮಲ್ಲಿ ನನ್ನದೊಂದು ಪ್ರಶ್ನೆ. ತಾವು ಬಂದದನ್ನು ನಾವು ಗಮನಿಸಿದ್ವಿ, ನಿಮ್ಮ ಜೊತೆಯಲ್ಲೂ ಕೂಡ ಏನೋ ಒಂದು ಇನ್ಸ್ಟ್ರೂಮೆಂಟ್ ತಂದಿದ್ದೀರಾ ಸರ್. ಅದು ಹಾವನ್ನು ಹಿಡಿಲಿಕ್ಕೆ ಬಳಸುವಂಥ ಪರಿಕರಣ ಅಂತ ಹೇಳ್ಬೋದು. ಏನು ಜೊತೆಯಲ್ಲಿ ಇಟ್ಕೊಂಡಿರ್ತೀರಿ ಯಾವಾಗಲೂ? ಆಲ್ಮೋಸ್ಟ್ ಈಗ ಇಟ್ಕೊಳ್ತೇನೆ. ಅಂದರೆ ಮೊದಲು ಅಂತೇಳಿದ್ರೆ ನಾನು ಸ್ಟಾರ್ಟ್ ಮಾಡಿದಾಗ ಯಾವಾಗಾರು ತಿಂಗಳಿಗೆ ಒಂದೇ ಹಬ್ಬವು, ತಿಂಗಳು 1-2 ಹಾಗೆ ಇತ್ತು. ಆದರೆ ಈಗ ಸ್ವಲ್ಪ ಜನರಿಗೆ ಪರಿಚಯ ಆಗಿ ದಿನಕ್ಕೆ 2-3 ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾನು ನಂದು ಮನೆ ಕೊಟ್ಟಕರಾದ ಕಾರಣ ಮನೇಲಿ ಇಟ್ಟು ಬಂದರೆ ನನಗೆ ಇಲ್ಲಿ ಅಂದರೆ ಆ ಸ್ಟಿಕ್ ನಮ್ಮ ಸೇಫ್ಟಿಗೆ ಬೇಕೇ ಅದು. ಸೊ ನಾನು ಆದಷ್ಟು ನನ್ನ ಒಟ್ಟಿಗೆ ಇಟ್ಟಿರ್ತೇನೆ. ಅಂದರೆ ಯಾವಾಗ ಕಾಲ್ ಬರ್ತದೆ ಹೇಳಲಿಕ್ಕಾಗಲ್ಲ. ಈಗ ಕೂಡ ಒಂದು ಕಾಲ್ ಇತ್ತು, ಅಂದರೆ ನಾನು ಹೇಳಿದ್ದೆ ಪ್ರೋಗ್ರಾಮ್ ಆದ ನಂತರ ಬರ್ತೇನೆ ಅಂತ ಹೇಳಿದ್ದೇನೆ. ಆದ ಕಾರಣ ಅದು ಯಾವಾಗಲೂ ಒಟ್ಟಿಗೆ ಇರುತ್ತೆ ಆಲ್ಮೋಸ್ಟ್. ರೈಟ್. ಒಂದು ಕರೆ ಇದೆ ಸರ್. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ರವಿಕುಮಾರ್. ಎಲ್ಲಿಂದ ಸರ್? ಗಗಮೇಲಿಂದ ಕಾಲ್ ಮಾಡಿದ್ರು. ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಸರ್, ಮಾತಾಡಿ. ಮೊದಲಿಗೆ ನಿಮಗೆ ಸ್ಪಂದನ ಚಾನಲ್ನವರಿಗೆ ಧನ್ಯವಾದಗಳು. ಖಂಡಿತ. ಇಂಥ ಪ್ರತಿಭೆಯನ್ನು ವೇದಿಕೆಯಲ್ಲಿ ಸ್ಪಂದನ ಚಾನಲ್ ಕುಳಿಸ್ತಿರಲ್ಲ, ಅದಕ್ಕೆ ಧನ್ಯವಾದ. ನಮಸ್ತೆ. ನಮಸ್ತೆ ರವೀಣ. ಅದೇ ನಿಮಗೆ ಧನ್ಯವಾದಗಳು. ಇಂಥ ವೇದಿಕೆಯಲ್ಲಿ ಒಂದು ಅವಕಾಶ ಸಿಕ್ಕಿದಲ್ಲ. ಏನ್ ಹೇಳ್ತೀರಾ ಸರ್ ವಿಘ್ನೇಶ್ ಅವ್ರ ಬಗ್ಗೆ? ವಿಘ್ನೇಶ್ ಅನ್ನ ಒಳ್ಳೆ ಒಂದು ಕಲಾವಿದರು. ನಾವು ವರ್ಷ ಅವರಲ್ಲಿ ಗಣಪತಿ ವಿಗ್ರಹವನ್ನ ಮಾಡ್ತೇವೆ. ಸತ್ಯನಾರಾಯಣ ಮಂದಿರ ಮಂದಿರದ್ದು ನಾವೇ ಮಾಡ್ತೇವೆ. ಮಂದಿರದ್ದು ಒಳ್ಳೆ ಕಲಾವಿದರು, ಒಳ್ಳೆ ಜನರಿಗೆ ಹೆಲ್ಪ್ ಮಾಡುವ ನೇಚರ್ ವ್ಯಕ್ತಿ. ಖಂಡಿತ ಸರ್. ಮತ್ತೆ ಆ ವಿಡಿಯೋದಲ್ಲಿ ಅವರು ಒಳ್ಳೆ ಯಾವ ಟೈಮಲ್ಲಿ ನಾವು ಕರೆದ್ರು ಒಳ್ಳೆ ಸ್ಪಂದನೆ ಕೊಡ್ತಾರೆ ಅವರು. ಖಂಡಿತ ಸರ್. ಒಳ್ಳೆ ವ್ಯಕ್ತಿ ಅಂದ್ರೆ ಯಾರಿಗೆ ಎಲ್ಲರಿಗೆ ತುಂಬಾ ಜನರಿಗೆ ಬೇಕಾದ ವ್ಯಕ್ತಿ ಅವರು. ಖಂಡಿತ ಸರ್. ನಿಮ್ಮ ಪ್ರೀತಿ ಹೀಗೆ ಇರ್ಲಿ ಸರ್.
ಅವರಿಗೆ ತುಳುನಾಡಿನ ಎಲ್ಲ ದೇವರೆಲ್ಲ ಶಕ್ತಿ ಕೊಡ್ಲಿ ಅಂತ ನಾನು ಕೇಳ್ತೇನೆ. ಇನ್ನು ಮುಂದೆ ಒಳ್ಳೆ ಕೆಲಸ ಇಂತ ಮಾಡ್ಲಿ ಅಂತ. ಖಂಡಿತ. ಧನ್ಯವಾದ ಸರ್. ಓಕೆ ಸರ್, ಓಕೆ, ವೆಲ್ಕಮ್. ವಿಘ್ನೇಶ್ ಅವರೇ, ತಮಗೆ ತಮ್ಮ ಜೀವನದಲ್ಲಿ ತಮ್ಮ ಏನು ಪ್ರಾಣದ ಹಂಗು ತೊರೆದು ಎಲ್ಲ ಕೆಲಸವನ್ನು ಮಾಡ್ತಾನೆ ಬಂದಿದ್ದೀರಾ, ಮಾಡ್ತಾನೆ ಹೋಗ್ತಾ ಇದ್ದೀರಾ. ಹಾವುಗಳ ಬಗ್ಗೆ, ಹಾವುಗಳ ರಕ್ಷಣೆ ಬಗ್ಗೆ ಏನಾದರೂ ಒಂದೆರಡು ವಾಕ್ಯದಲ್ಲಿ ಹೇಳೋದಿದ್ರೆ ವೀಕ್ಷಕರಿದ್ದಾರೆ, ಏನು ಹೇಳ್ತೀರಾ? ಏನು ಗೊತ್ತಾ, ಈಗ ಈಗ ಯಾರಾದ್ರು ಒಬ್ಬರು ಒಂದು ಮಾಡ್ತಾರೆ ಅಂತ ಹೇಳಿದ್ರೆ ಅಂತ ಕೆಲಸ ಕೊಡೋರು ಜಾಸ್ತಿ ಇರ್ತಾರೆ. ಅಂದರೆ ಈಗ ಮೊದಲ ಹಾವು ಕಂಡ್ರೆ ಅದಷ್ಟು ಹೋಗ್ತದೆ ಅಂತ ಹೇಳಿ ವೇಟ್ ಮಾಡ್ತಿದ್ರು. ಈಗ ಹಾವು ಹಿಡಿಯೋರು ಅಂತ ಹೆಚ್ಚಿನವರು, ಅಂದರೆ ಹಾವು ಹಿಡಿಯೋರ ಸಂಖ್ಯೆ ಹೆಚ್ಚಾಗಿದೆ ಮಂಗಳೂರಲ್ಲಿ. ಇದ್ದಾರೆ ಅಂತೆಲ್ಲ ಆದ ಕೂಡಲೇ ಕಂಡ ಕೂಡಲೇ ಫೋನ್ ಮಾಡೋದು, ಕೆಲವೊಮ್ಮೆ ರೋಡಲ್ಲಿರುವಾಗ ಫೋನ್ ಮಾಡೋದು, ಹಾವು ಹೋಗ್ತಿದೆ ಬಂದು ಇಟ್ಕೊಂಡು ಹೋಗಿ ಅಂತ ಹೇಳಿ. ಅಯ್ಯೋ, ಅಂಥದ್ದೆಲ್ಲ ಕಾಲ್ ಇದೆ. ಅಂದರೆ ಹಾವು ಯಾವಾಗಲೂ ಸಹ ಅಂಥದ್ದು, ಅಂದರೆ ಎಲ್ಲ ಪರಿಸ್ಥಿತಿ ಹಾವು ಹಿಡಿಬೇಕು ಅಂತಿಲ್ಲ, ಅಂದರೆ ಹಾವಿನ ರಕ್ಷಣೆ ಅಗತ್ಯ ಇಲ್ಲ. ಅಂದರೆ ಏನು ಹೇಳಿದರೆ ಮೊದಲೆಲ್ಲ ಕಡೆ ಕಾಡಿತ್ತು, ನಮಗೆ ಕಾಲ್ ಹೆಚ್ಚಾಗಿ ಕಾಲ್ ಬರೋದು ಏನು ಹೇಳಿದರೆ ನಮ್ಮ ಮನೆಗೆ ಹಾವು ಬಂದಿದೆ ಅಂತೇಳಿ. ನಿಜವಾಗಿ ನೋಡಿದರೆ ನಮ್ಮ ಮನೆಗೆ ಹಾವು ಬಂದದಲ್ಲ, ಹಾವಿನ ಮನೆಗೆ ನಾವು ಹೋಗ್ಕೋತದ್ದು. ಅಲ್ಲಿದ್ದ ಕಾಡು ತೆಗೆದು ನಾವು ಮನೆ ಕಟ್ಟಿ ಕೂತಿದ್ದೇವೆ, ಹಾವು ಅಲ್ಲೇ ಅದೇ ಪರಿಸರದ್ದು. ಸೊ ಎಲ್ಲ ಟೈಮಲ್ಲಿ ಹಾವು ರಕ್ಷಣೆ ಅಗತ್ಯ ಇಲ್ಲ. ಕಂಡಾಗ ಸ್ವಲ್ಪ ವೆಯ್ಟ್ ಮಾಡಿದರೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರೆ ಹೋಗುತ್ತೆ ಅದಷ್ಟೇ. ಕೆಲವೊಮ್ಮೆ ಮನೆಯೊಳಗಿದೆ ಅಥವಾ ಕಾರ್ನೊಳಗಿದೆ ಅಥವಾ ನೆಟ್ಟಲ್ಲಿ ಸಿಕ್ಕಾಕೊಂಡಿದೆ, ಇಂಥ ಪರಿಸ್ಥಿತಿ ಇದ್ದರೆ ಆ ರಕ್ಷಣೆ ಕದ್ರೆ ಹೋಗ್ಬೋದು. ಇಲ್ಲ ಸುಮ್ಮನೆ ಕೆಲವೊಮ್ಮೆ ತುಂಬ ಜನ ಫೋನ್ ಮಾಡ್ತಾರೆ, ಹಾವಿದೆ ಇಟ್ಕೊಂಡೋಗಿ ನೀವು ತೊಗೊಂಡೋಗಿ ಅಂತ ಹೇಳಿ. ಓಕೆ, ಸೊ ಇದನ್ನು ಗಮನಿಸಬೇಕಾಗಿದೆ, ಜನರು ಖಂಡಿತ ಗಮನಿಸ್ತಾರೆ. ಇದೊಂದು ರೀತಿಯ ಬದಲಾವಣೆ ಆಗಲಿ ಜನರ ಮನಸ್ಸಲ್ಲಿ ಅನ್ನುವಂಥ ನಿರೀಕ್ಷೆ ನಮ್ಮದು ಕೂಡ ಇರ್ತದೆ. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸರ್, ಎಷ್ಟೊತ್ತು ಮಾತನಾಡಿದ್ದೀರಾ, ನಿಮ್ಮ ಜೀವನದ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ, ಒಂದಷ್ಟು ಜನರ ಆಶೀರ್ವಾದ, ಶುಭ ಹಾರೈಕೆ ಎಲ್ಲವೂ ಸಿಕ್ತು. ಏನು ಹೇಳ್ತೀರಾ ಕೊನೆಯದಾಗಿ? ಅದೇ ಅಂದರೆ ಎಲ್ಲರ ಹತ್ರ ಒಂದೇ ಕೇಳೋದು, ನಾವು ಹೇಗೆ ಇಲ್ಲಿ ಬದುಕ್ತಿದ್ದೇವ, ನಾವು ನಿಜವಾಗಿ ನೋಡಿದರೆ ಪರಿಸರಕ್ಕೆ ನಮ್ಮ ಅಗತ್ಯ ಇಲ್ಲ, ಮನುಷ್ಯರ ಅಗತ್ಯ ಇಲ್ಲ, ಮನುಷ್ಯರಿಗೆ ಪರಿಸರದ ಅಗತ್ಯ ಇದೆ. ಸೊ ಅಂದರೆ ಮನುಷ್ಯರು ಇಲ್ಲದಿದ್ದರೂ ಸಹ ಪರಿಸರ ಬೆಳೀತದೆ. ಆದರೆ ಪರಿಸರ ಇಲ್ಲದ್ರೆ ನಮಗಿರಲಿಕ್ಕಾಗಲ್ಲ. ಆದ ಕಾರಣ ಪರಿಸರಕ್ಕೆ ಯಾವುದೇ ಹಾನಿ ಮಾಡದೆ, ಅಥವಾ ಈಗ ಕಸ ಆಗಲಿ ಅಂಥದ್ದು ಹಾಕದೆ, ಅಥವಾ ಪ್ರಾಣಿ ಪಕ್ಷಿ ಆಗಲಿ ಅದಕ್ಕೆ ಅಪಾಯ ಮಾಡದೆ ಅದರೊಟ್ಟಿಗೆ ಬಾಳಲಿಕ್ಕೆ ನಾವು ಕಲಿಬೇಕು. ಅದರೊಟ್ಟಿಗೆ ನನಗೀಗ ಒಂದು ಅನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ ತುಂಬ ಸಪೋರ್ಟ್ ಮಾಡ್ತಿದೆ. ಅಂದರೆ ಏನು ಈಗ ಹಾವಿನ ರಕ್ಷಣೆ ನಾನು ಇಡ್ತೇನೆ ಬಿಡ್ತೇನೆ, ಅಂದರೆ ಅದು ಬಿಡುವುದು ಕೂಡ ಏರಿಯಾ ಇದೆ, ಎಷ್ಟು ಇದರೊಳಗೆ ಬಿಡಬೇಕು, ಜಾಗ ಚೇಂಜ್ ಮಾಡಬಾರ್ದು ಅಂತ ಹೇಳಿ ಅದೇ ರೀತಿಯಲ್ಲಿ ಬಿಡ್ತಿದ್ದೇವೆ. ಮತ್ತೆ ಏನಾದ್ರು ಪೆಟ್ಟಾಗಿದ್ರೆ ಡಾಕ್ಟರ್ ಯಶಸ್ವಿ ಅವರು ನನಗೆ ಸಹಾಯ ಮಾಡ್ತಿದ್ದಾರೆ. ಮತ್ತೆ ಅದು ಬಿಟ್ಟು ಬೇರೆ ಎಲ್ಲ ಅನಿಮಲ್ ಟ್ರೀಟ್ಮೆಂಟಿಗೆ ಅನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ ಸಹಾಯ ಮಾಡ್ತಿದೆ. ಅವರಿಗೆ ತುಂಬ ಕೃತಜ್ಞ ನಾನು. ಖಂಡಿತ ಸರ್. ಸೊ ಇವೆಲ್ಲ ಕಾರ್ಯಗಳು ನಿಮ್ಮಿಂದ ಆಗಬೇಕಾದ್ರೆ ನಿಮ್ಮ ಮನೆಯವರು ದೊಡ್ಡ ಶಕ್ತಿಯಾಗಿರ್ತಾರೆ. ಹಾಗಾಗಿ ನಿಮ್ಮ ಮನೆಯವರು, ತಂದೆ ತಾಯಿ ಇರ್ಬೋದು, ನಿಮ್ಮ ಸಹೋದರರಿರ್ಬೋದು, ನಿಮ್ಮ ಸುತ್ತಮುತ್ತ ಇರುವಂಥ ಯುವಕರು, ಸ್ನೇಹಿತರು ಯಾರಿದ್ದಾರೆ ಅವರು ಇರ್ಬೋದು, ನಿಮ್ಮ ಜೊತೆ ನಿಂತಹ ವೈದ್ಯಕೀಯ ಸಿಬ್ಬಂದಿಗಳಿರ್ಬೋದು, ಅಥವಾ ಒಂದಷ್ಟು ಇಲಾಖೆಗಳ ನಿಮಗೆ ಪ್ರಮಾಣ ಪತ್ರವೂ ಕೂಡ ಸಿಕ್ಕಿದೆ. ಎಲ್ಲ ಗೌರವಗಳ ಜೊತೆಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತನಾಡಿದ್ದೀರಾ. ಸ್ಪಂದನ ವಾಹಿನಿಯ ಕಡೆಯಿಂದ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿ ಹೋಗಲಿ ಅನ್ನುವಂಥ ಶುಭ ಹಾರೈಕೆಯ ಜೊತೆಗೆ ತುಂಬುರದ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ವಿಘ್ನೇಶ್ ಆಚಾರ್ಯ ಅನ್ನೋಂಥ ಅದ್ಭುತ ಪ್ರತಿಭೆಯನ್ನು ನೋಡಿದ್ರಿ. ಜೊತೆಗೆ ಕೇವಲ ಪ್ರತಿಭೆಯಾಗುವುದಿಲ್ಲ, ಸಮಾಜಕ್ಕೆ ಒಂದು ಶಕ್ತಿಯಾಗಿ ಬೆಳೀತಾ ಇದ್ದಾರೆ. ಇಂಥ ಪ್ರತಿಭೆಗಳು ಬೆಳಿಬೇಕಾಗಿದೆ, ಬೆಳೆಸಬೇಕಾದಂಥ ಜನರು ಇವರನ್ನು ಬೆಳೆಸುವಂಥ ಆಗಲಿ ಅನ್ನುವಂಥ ಮಾತಿನ ಜೊತೆಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿ.